ವೆಲ್ಕಮ್ ಟು ಮೈ ಲೈವ್. ದಾನಕೋಡಿ ತಿರ್ಚಿ ಅವರು ಬಂದು ಲೈಕ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಹಾಯ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಅವರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಲಾವಣ್ಯ ಸಿಸ್. ವೆಲ್ಕಮ್ ಟು ಮೈ ಲೈವ್. ಬಕ ಲಾವಣ್ಯ ಸಿಸ್ चा पर परे भैया पर पिना पे सोंड चा कॉफ़ी मिनी ಆರೆಂಜ್ ಅಪ್ಲ ಜ್ಯೂಸಾ ಫ್ರೂಟ್ಸಾ? ಈಗ ಸಪೋರ್ಟಿಂಗ್ ಮೆಸೇಜ್ ಅದೇ. ಓಕೆ ಓಕೆ, ಕಾಫಿ ಆಯಿತು ಮನದಲ್ಲೇದು, ಕಾಫಿ ಆಂಡೆ. ಓಕೆ ಓಕೆ, ಜ್ಯೂಸ್ ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಲಾವಣ್ಯ ಸಿಸ್. ಬೇರೆ ವೀಡಿಯೋ ಮಿನಿ ಪಾಡಿಯರೆ ಸಿಸ್. ಲಾವಣ್ಯ ಸಿಸ್ ಮೂಲ ದಾನಕೋಡಿ ಯಾರು ಇರತ್ತೆ ಅರ್ನ ಚಾನಲ್ ಉಂಡ ತೂದು ಬಲೆಗೆ ಇರಿಗೋಲ್ಲ ನಮ್ಮ ಕನ್ನಡದ ಕುಲ ತುಲೆಗೆ. ಹೈಡಲ್ಲಿ ಇರಬೇಡಿ, ಲೈವ್ಗೆ ಬಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬಂದವರು. ಟ್ರೈನ್ ಇನ್ಫಾರ್ಮೇಷನ್ ನಿಮ್ಮದು ಉಡುಪಿ ಊರಾ ಯಾವುದು? ನಮ್ಮದು ಸರ್ಕಲ್ ಬೆಂಗಳೂರು ಮೈಸೂರು ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಕ್ಸ್ ಜಾಬ್ ಮಲ್ಪೋರ ಕೆಲಸ ಪೋಪಾರೆ ತುಳು ಬರ್ಪುಣ ತೀರಿಗೆ ಹಾಸನ ಹುಬ್ಬಳ್ಳಿ ಮನೆ ಸಪೋರ್ಟಿಂಗ್ ಮೆಸೇಜ್ ಬಂದಿದೆ ನಮ್ಮ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್.
ಐಡಲ್ ಇರಬೇಡಿ, ಒಂದು ಕಮೆಂಟ್ ಮಾಡಿ. ತುಳು ಸರಿ ಬರುವುದಿಲ್ಲ. ಹೌದಾ, ತುಳು ಸರಿ ಬರುವುದಿಲ್ವಾ? ಹಾಗಾದರೆ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಓಕೆ ಓಕೆ, ಕನ್ನಡದಲ್ಲಿ ಮಾತಾಡ್ತೇನೆ. ನಾನು ನಿಮಗೆ ತುಳು ಬರ್ತದಾ ಅಂತ ಮಾತಾಡೋದು. ಓಕೆ, ಕನ್ನಡದಲ್ಲಿ ಮಾತಾಡ್ತೇನೆ. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಬೆಸ್ಟ್ ಓಕೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಗೋಡಂಬಿ, ದ್ರಾಕ್ಷಿ, ಬಾಂಗ್ಲರ್, ಸಪೋರ್ಟಿಂಗ್ ಮೆಸೇಜ್ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್, ಥ್ಯಾಂಕ್ ಯು. ಹಂಸವೇ ಹಂಸವೇ ಹಾಡುವ 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 ಸೃಷ್ಟಿಯ. ನಂದು ವಾಯ್ಸ್ ಕೇಳ್ತಾ ಇದೆ ಅಲ್ಲ ಸಿಸ್? ಲಾವಣ್ಯ ಸಿಸ್ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಸೃಷ್ಟಿಯ ಸಂಭ್ರಮ ನೋಡುವ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿಸ್ತಾ ಇದೆ ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಚಾಟ್. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮದು ಲಾವಣ್ಯ ಸಿಸ್ಸು. ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ತುಸು ಸುವಾಲಿ ಈ ಕಂದ ಕೇಳಿ. ಲೈಕಾಗೋದೆ ಲೈಕಾದೆ ತುಂಬ ಲೈಕಾದೆ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಕ್ರಿಕೆಟ್, ವಾಲಿಬಾಲ್ ಪೂರ ಪನೊಂದುಲ್ಲೆ ನಮ್ಮ ಲಾವಣ್ಯ ಸಿಸ್ ಸಪೋರ್ಟ್ ಉಳ್ಳೆ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಲಾಂಗ್ ಜಂಪ್, ಹೈ ಜಂಪ್, ಥ್ರೋ ಬಾಲ್, ಕ್ರಿಕೆಟ್, ವಾಲಿಬಾಲ್,
సపోర్టింగ్ మెసేజ్లు లేరు. ಬೆಸ್ಟ್ ಪಾಲ್ಗೊಂಡಿದ್ದಾರೆ. ನೈಸ್ ಪಾಲ್ಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. లావణ్య సిస్ మధ్యాహ్నం చెప్పున అభ్యాసం ఉందా ఇరేగు ఇంక ಮಧ್ಯಾಹ್ನ ಚೂರು ಜೆತ್ತೆ ಇದಕ್ಕೆ ನಿದ್ರೆನೇ ಬರ್ತದೆ. ಇತ್ತೆ ನಿದ್ರೆ ಬರೋದು. ಹಾಯ್ ಟೀಚರ್. ಚಾ ಪನ್ನೀರಾ? ಚಾ ಪನ್ನೀರ್. ಚಾ ಪರ್ಯೇನು ಚಾ ಕುಡ್ದಾಗಿದೆ. ಕಿಚ್ಚ ಬಾಸ್ ನಿಮ್ಮದು ಚಾ ಆಯಿತಾ? ಕಿಚ್ಚ ಬಾಸ್ ಚಾ ಕುಡಿದ್ರಾ? ಚಾ ಪರಿಯಾರ ಕಿಚ್ಚ ಬಾಸ್? ದಾದ ತಿನ್ಯಾರು ತಿನ್ರೆ ರನ್ ಮಾಡೋದಿಲ್ಲ. ಓಕೆ ಥ್ಯಾಂಕ್ ಯು ಕಿಚ್ಚ ಬಾಸ್. ಜಾತ್ರೆ ಎಲ್ಲ ಮುಗೀತಾ ಕಿಚ್ಚ ಬಾಸ್? ಜಾತ್ರೆ ಎಲ್ಲ ಮುಗೀತಾ? ಇವತ್ತು ಲೈವ್ ಉಂಟಾ ಕಿಚ್ಚ ಬಾಸ್? ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಕಿಚ್ಚ ಬಾಸ್ ಹೋದ್ರಾ? ಅಯ್ಯೋ ಕರೆಂಟ್ ಹೋಯ್ತಾ? ಕರೆಂಟ್ ಇದೊಂದು. ಟೀಚರ್ ಹೋದರು. ಯಾವ ಟೀಚರ್ ಹೋದರು? ನಾನು ಇಲ್ಲಿದ್ದೇನೆ. ಎಲ್ಲಿ ಹೋಗೋದು ನಾನು? ನೀನೇ ಓದೋದಲ್ಲ. ನೀವೇ ಓದ. ಕಿಚ್ಚ ಬಾಸ್ ಇವತ್ತು ಲೈವ್ ಉಂಟಾ? ಮನೆ ಮಂತ್ರಾಲಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಸಿಸ್. ಮನೆ ಮಂತ್ರಾಲಯ ಮನಸೇ ದೇವಾಲಯ. ಯಶೋದ ಪದ್ಯತೆ ಮನೆ ಮಂತ್ರಾಲಯ ಮನಸ್ಸೆ ದೇವಾಲಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಮಂತ್ರಾಲಯ ಮನಸ್ಸಿಗೆ
ಸುತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಇನ್ನಿದೆಯ ಬಾಂಧಳದಿ ಚಿತ್ತಾರವರೆಗಳೇ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದ ಬಳೆ ನನ್ನೆದೆಲಿ ಹಾಡಾಗಿ ಹರಿದ ಬಳೆ. ಕಿಚ್ಚ ಬಾಸ್ ಎಂತಾಯಿತು? ಕಿಚ್ಚ ಬಾಸ್ ತಲೆಗೆಲ್ಲ ಹೊಡಿತಾ ಇದ್ದೀರಿ, ಏನಾಯಿತು? ಏನಾದರೂ ಪ್ರಾಬ್ಲಮ್ ಆಯಿತಾ? ಅಯ್ಯೋ ಕಿಚ್ಚ ಬಾಸ್, ಏನಾಯಿತು ಕಿಚ್ಚ ಬಾಸ್? ಎಲ್ಲಿ ಹೋದ್ರಿ ನೀವು? ಹೇಳಿದರೆ ಗೊತ್ತಾಗ್ತದಪ್ಪ ನಮಗೆ, ಇಲ್ಲದಿದ್ದರೆ ಹೇಗೆ ಗೊತ್ತಾಗೋದು ಎಂಥ ಪ್ರಾಬ್ಲಮ್ ಆಯಿತು ಅಂತ. ಸುಚಿ ಲಕ್ಷ್ಮಣ್ ಲಾಕ್ಸ್ ಲೈವ್ ಅಂತ ಬರ್ತಾ ಇದೆ. ಮಾತಿನ ಜೊತೆಯಲ್ಲಿ ಗಂಧವಿರೋ ಕನ್ನಡ ಕಸ್ತೂರಿ ಎಲ್ಲೂ ಇಲ್ಲ. ಚೇತನಪ್ಪು ಸನಾಂದಕ್ಕೆ ಸಿಂಪಲ್ ಬಾಯ್ ಬಂದರು. ನಮಸ್ತೆ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಸಿಂಪಲ್ ಬಾಯ್? ಬೆಳಿಗ್ಗೆ ಎಲ್ಲಿ ಹೋದದ್ದು? ಶಾಲೆಗೆ ಚಕ್ಕರ್ ಹಾಕಿದ್ದ? ಎಲ್ಲಿಗೆ ಹೋದದ್ದ ಟೀಚರ್? ನನಗೆ ನಿನಗೆ ನಾನು ಮೊದಲೇ ಹೇಳಿದೆ ಎಲ್ಲ ಮಾಡಿ ಬರಬೇಕು ಮನೆಯಿಂದ ಬರುವಾಗ ಅಂತ. ಎಂಥ ಒಂದಕ್ಕೆ ಎರಡಕ್ಕೆ ಅಂತ ನೋಡಿ ನಿನ್ನ ಫ್ರೆಂಡಲ್ಲಿ ಎಲ್ಲಿ ಹೋದದ್ದು ಗೊತ್ತಿಲ್ಲ. ಉದ್ದಾನ ನೋಡು. ಸಿಂಪಲ್ ಹೆಬ್ಬೆಟ್ಟು ಕೊಟ್ಟೆ. ಓಕೆ, ಥ್ಯಾಂಕ್ ಯು ಸಿಂಪಲ್ ಬಾಯ್. ಸಿಂಪಲ್ ಬಾಯ್ ಚಾಪರಿಯಾರಾ ಕಿಂಡರದಲ್ಲ ಬಕ್ಕ ಇನ್ನು ಹೊಡೆಪೋದಿತ್ತಾರೆ ಕಾಂಡೆ ಬ್ಯುಸಿ ಇರ್ತಾರ. ಅಯ್ಯೋ ಟೀಚರ್ ಏನು ಮಾಡಿ, ಶಾಲೆಗೆ ಬರುವಾಗ ಬರುತ್ತದೆ. ಅವು ನಿನ್ನದೊಂದು ಎಂಥದ ಪ್ರಾಬ್ಲಮ್ ನಿನ್ನದು? ನಿನಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ಲಲ್ಲ. ಅದು ಪಿಂಕಿ ನೆಗಡ್ತಾ ಇದ್ದಾಳೆ ನೋಡಲ್ಲಿ ನಿನ್ನದು. ಇದು ಬೆಂಚ್ ಮೇಟ್ ನೋಡು, ಪಿಂಕಿ ನೆಗಡ್ತಾ ಇದ್ದಾಳೆ ಅಲ್ಲಿ ನಿನ್ನದು. ಇದು ಅವತಾರ ನೋಡಿ ಕಾಂಡೆ ಲೈವ್ ಮಲ್ತಿತ್ತಾರ ಅಂದು ಸಿಂಪಲ್ ಬಾಯ್. ಎನ್ನ ಕಾಂಡೆ ಲೈವ್ ಉಂಡತ್ತೀರಿ ಗೊತ್ತುಜ್ಜಾ? ಕಾಂಡೆ ಹೆಣ್ಮಂಟಿಗೆ ಹೆಣ್ಮಕಾಲಕ್ಕೆ ಲೈವ್ ಇಜ್ಜ ಎನ್ನ ಹೆಣ್ಮಕಾಲು ಹಿಡ್ದು ಈ ರೋಡೆ ಪೋತೀನಿ ಮಾರ್ರೆ. ನೋಟಿಫಿಕೇಷನ್ ಬರಲಿಲ್ವ ನಿಮಗೆ? ಒಂದೊಂದು ಸಲ ಬರ್ಪುಜಿ ನೋಟಿಫಿಕೇಷನ್ ಹೊರಲ್ಲ ಬರ್ಪು ತೋರ ಇನಿ ವಾಯ್ಸ್ ಸರಿ ಉಂಡತೆ. ಅಯ್ಯೋ ಸಿಂಪಲ್ ಬಾಯ್ನ ದಾದಿ ಸಿಂಪಲ್ ಬಾಯ್. ಅಯ್ಯೋ ಬೈದಿಜ್ಜಿ ಅಂದೆ. ಓಕೆ వాయిస్ సరే ఉండ తిని డబల్కే ఉండ పుల్లెత్తలాగే ఉండ.
ಸಿಂಪಲ್ ನೇರೆ ಕಿಚ್ಚ ಬಾಸ್ ಮಂಡೆಗೆ ಹಾಕಿದ್ ಪೋಯರು ಒಡೆನ ಒಡೆ ಪೋಯರ ಮಂಡೆ ಬೆಚ್ಚದೆಲ್ಲ ಕವಲ್ತೇರು ಇಮೇಜ್ ಪೋಯರ ಸಿಂಪಲ್ ಬಾಯ್ ಪೋದ್ ಬಲಿ ಮುಲ್ಲರ ಬಲ್ಲಿ ಇತ್ತಿಂದ ಕಮೆಂಟ್ ಮಾಡಲಿ ಏರೊಂದು ಗೊತ್ತಾಗ್ಜಿ ಹೈಟ್ ತುಳ್ಳೇರಿ ಏರೊಂದು ಗೊತ್ತಾಗ್ಜಿ പിന്നീട് കഴുതികൗചീട് അനന് കണ്ടു തരക്കല മുച്ചം ಟೀಚರ್ ಹೋದ್ರು, ಇದ್ದೇನೆಯಾ? ಎಂತ ನೀವೇ ಹೋದದ್ದು? ಇದ್ದೇನೆ.
ಎಲ್ಲಿಗೆ ಹೋಗುದು ನಾವು ಲೈವ್ ಎಲ್ಲಿಟ್ಟು ಎಲ್ಲಿಗೆ ಹೋಗುದು? ಈ ಕಿಚ್ಚ ಬಾಸ್ ಉಂಟಲ್ಲ, ನೆಗಳ್ತಾ ಇದ್ದಾರೆ. ಮನಸ್ಸಿ 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 ಟೀಚರ್ ಸೌಂಡ್ ಏನಾದರೂ ಕ್ಲಾಸಲ್ಲಿ ಇತ್ತು. ಅಯ್ಯೋ ಕಿಚ್ಚ ಬಾಸ್, ಎಂತ ಮಾಡೋದು ಕಿಚ್ಚ ಬಾಸ್, ನೀವು ಬಂದವರು ಎಲ್ಲಿಯಾದರೂ ಹೋಗ್ತೀರಾ? ಅದಕ್ಕೆ ನಾನು ಸ್ವಲ್ಪ ನಮ್ಮ ಮನೆ ಕೆಲಸ ಇತ್ತು, ಅದಕ್ಕೆ ಮಾಡ್ತಾ ಇದ್ದೇನೆ. ನೀವು ಎಲ್ಲಿ ಹೋದದ್ದು? ನೀವು ಕಾಣುವುದಿಲ್ಲ. ನಂದು ಸ್ವಲ್ಪ ಕೆಲಸ ಆದರೂ ಆಗ್ತದೆ. ಯಾರಿಲ್ಲ ಇವತ್ತು, ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ನೀನು ಜಾತ್ರೆಗೆ ಎಲ್ಲರನ್ನು ಕರ್ಕೊಂಡು ಹೋಗಿದ್ಯಾ ಅಂತ. ಹೌದು, ಮತ್ತೆ ಎಲ್ಲಿದ್ದಾರೆ? ಯಾರಿಲ್ಲ ಇಲ್ಲಿ. ನನಗೆ ಇಲ್ಲಿ ಇದು ಕುತ್ಕೊಂಡು ನಿದ್ದೆ ಬರ್ತದೆ. ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೋದದ್ದು. ಅದಾದರೂ ಆಗ್ತದಲ್ಲ, ಕೆಲಸ ತುಂಬ ಉಂಟು. ಲೈವ್ ಆಗಬೇಕು ಎಲ್ಲ. ಕ್ಲಾಸಲ್ಲಿ ಈ ಥರ ಕೆಲಸ ಮಾಡಬಾರ್ದು. ಎಲ್ಲಿದ್ದೀರಾ ನೀವು? ಸ್ಟೂಡೆಂಟ್ ಇಲ್ಲ, ಮತ್ತೆ ಎಂತ ಮಾಡುದ ಕಿಚ್ಚ ಬಾಸ್? ಎಂತ ಮಾಡೋದು ಕಿಚ್ಚ ಬಾಸ್? ನೀವು ಇಲ್ಲ, ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಓಕೆ, ಮಾಡಿ ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡಿ. ನಾನು ಹೆದರುವ ಎಣ್ಣೆ ಅಲ್ಲ. ನನ್ನ ನೀನು ಗೆಲ್ಲಲಾರೆ. ಎಂತ ಕಿಚ್ಚ ಬಾಸ್, ನಾನು ಅದಕ್ಕೆಲ್ಲ ಹೆದರುವುದಿಲ್ಲ, ಕಂಪ್ಲೇಂಟಿಗೆಲ್ಲ. ಎಂತ ನೆಗಳುದಂತ ಗೊತ್ತಾಗೋದಿಲ್ಲ ಕಿಚ್ಚ ಬಾಸ್. ಇಲ್ಲಿ ನಿಲ್ಲಿ, ಲೈವ್ ಓನರಿಗೆ ಯಾರು ಓನರ್ ಇದ್ದಾರೆ? ಕರ್ಕೊಂಡು ಬಾ, ಹೋಗು. ಯಾರು ನಿನ್ನ ಓನರ್ ಯಾರು ನೋಡ್ತೀನಿ ನಾನೀಗ, ಆಯ್ತಾ?
ದೇವ ನೋಡಿ, ನೀವು ಈ ಥರ ಕೆಲಸ ಮಾಡಿದರೆ ನಾವು ತುಳು ಯಾವಾಗ ಕಲಿಬೇಕು ಅಂತ ಹೇಳ್ತಾರೆ. ಎಂತ ಕಿಚ್ಚ ಬಾಸ್, ಎಂತ ಯಾವ ತುಳು ನಿಮಗೆ ಬೇಕು ಹೇಳು. ಈಗ ನಾನು ಅಡಿಗೆ ಮಾಡ್ತಾ ಇದ್ದೇನೆ. ಅಡಿಗೆ ಮಾಡಲಿಕ್ಕೆ ಎಂತ ಹೇಳೋದಂದರೆ ಅಟಿಲ್ ಮಲ್ಪುನೊಂದು. ಎಂತ ಹೇಳೋದು ಅಡಿಗೆ ಮಾಡಲಿಕ್ಕೆ ತುಳುವಲ್ಲಿ? ಅಟಿಲ್ ಮಲ್ಪುನೊಂದು. ಗೊತ್ತಾಯ್ತಾ? ಒಂದು ಕಳಿಸಿದ್ದೇನಲ್ಲ, ನಾಳೆ ಕಲ್ತ್ಕೊಂಡು ಬರಬೇಕಾಯ್ತಾ? 10 ಸಲ ಬರೀಬೇಕು ನೀನು, ಇಲ್ಲದಿದ್ದರೆ ನೀನು 1 ಗಂಟೆ ಸಿಸ್, ಡೇಗೆ 1 ಗಂಟೆ, ಮತ್ತು ಸಾಯಂಕಾಲ ಈವ್ನಿಂಗ್ 1 ಗಂಟೆ ಬರ್ತೇನೆ ಅಷ್ಟೇ. 1 ಗಂಟೆ ಡೇಗೆ 8:15ಗೆ ಬರ್ತೇನೆ, 9 ಕಾಲಿಗೆ ಎಂಡ್. ಮತ್ತು ಈವ್ನಿಂಗಿಗೆ 5 ಗಂಟೆಗೆ ಬರ್ತೇನೆ, 6 ಗಂಟೆಗೆ ಎಂಡ್, 6, 10 ಹೀಗೆ ಎಂಡ್. ಟೀಚರ್ ಹೋದ್ರೆ ಎಲ್ಲಿಗೆ ಹೋಗೋದು? ಟೀಚರ್ ಇಲ್ಲಿ ಇದ್ದೇನೆ ಮಾರಾಯ, ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ಹೌದು, ಲೈವ್ ಓನರ್ ನೀವೇ ಅಲ್ವಾ? ಮತ್ತು ಕಮಲನೆ ಯಾರಿಗೆ ಮಾಡುದ? ಅಯ್ಯೋ ಕಿಚ್ಚ ಬಾಸ್, ಅಯ್ಯೋ ನೀನು ಕೂಡ ನಗಡ್ತಿ, ನನ್ನನ್ನು ಕೂಡ ನಗಡ್ತೀಯಲ್ಲ. ನಾನೀಗ ಬೋರ್ ಆಗಿದ್ದೆ ಕಿಚ್ಚ ಬಾಸ್, ನನಗೆ ನಿದ್ದೆ ಬರ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ನನಗೆ ಸ್ವಲ್ಪ ಮಕ್ಕಳೀಗ ಗ್ರೌಂಡಿಗೆ ಹೋಗಿದ್ದಾರಲ್ಲ, ಅವರು ಬರುವಾಗ ಅಡುಗೆ ಆಗಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡುವ ಅಂತ ರೆಡಿ ಮಾಡಿದ್ದು. ಮತ್ತು ಮಕ್ಕಳಿಗೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡುವ ಅಂತ ಸಾಯಂಕಾಲಕ್ಕೆ. ಅಯ್ಯೋ, ನಾವು ಅಡುಗೆ ಮಾಡೋದು ಕೇಳೋದಿಲ್ಲ, ಬೇರೆ ಕಳಿಸಿ. ಇಲ್ಲ ಬೇರೆ ಕಲಿಸ್ತೇನೆ. ಈಗ ಬೇರೆ ಯಾವುದು ಕಲಿಸ್ಬೇಕು ನಿನಗೆ? ಬೇರೆ ಯಾವುದು ಕಲಿಸ್ತಪ್ಪ ನಿನಗೆ? ಯಾವುದು ಬೇಕು ಹೇಳು ಅಂತೆ, ನೀನು ಕನ್ನಡದಲ್ಲಿ ಹೇಳು, ನಾನು ಹೇಳ್ತೇನೆ ಎಂತ ಹೇಳೋದಂತ, ಆಯಿತಾ? ಬೇರೆ ಹೇಳು, ಏನಾದರೂ ಕೇಳು ಕನ್ನಡದಲ್ಲಿ, ನಾನು ಹೇಳ್ತೇನೆ. ಸೌಮ್ಯಸಿಸ್ ಇದ್ದೀರಾ? ಸೌಮ್ಯಸಿಸ್ ಇದ್ದೀರಾ? ಸೌಮ್ಯಸಿಸ್ ಹೋದ್ರಾ? ಸೌಮ್ಯಸಿಸ್ ಇದ್ದಾರಾ? ಸೌಮ್ಯಸಿಸ್ ಉಳ್ಳಾರ? ಸೌಮ್ಯ ರಾಜೇಶ್ ಅವರು ಇದ್ದೀರಾ? ಎಂತ ನೆಗಡಿದ್ರೆ 1-2 ಪ್ರಶ್ನೆ ಅದು ಕೇಳಿದರೆ ನಾನು ಹೇಳ್ತಾ ಇರಲಿಲ್ವಾ? ಅನಪಾಯ ಹಾಸ್ಪಿಟಲ್ಗೆ ಬಂದಿದೆ. ಏನು, ಯಾಕೆ ಬಂದದೆ ಅನಪಾಯ ಹಾಸ್ಪಿಟಲ್ಗೆ? ಯಾರಿಗೂ ಹುಷಾರಿಲ್ಲ? ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು ಅಂದರೆ ಒಡೆಗೆ ಪೋಪಿನಿ, ಅರ್ಥ ಆಯ್ತಾ? ಎಲ್ಲಿಗೆ ಹೋಗೋದು ಅಂತ ಕೇಳೋದಕ್ಕೆ ಈರು ಒಡೆಗೆ ಪೋಪಿನಿ ಅಂಚ, ಗೊತ್ತಾಯ್ತಾ? ಈರು ಒಡೆಗೆ ಪೋಪಿನಿ ಅಷ್ಟೇ. ಏನಾಯಿತು? ಜಸ್ಟ್ ವಾಚ್. ನಮಸ್ಕಾರ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಮ್ಮ ದಿವ್ಯ ಸಿಸ್ ಬಂದರು. ನೋಡು ಕಿಚ್ಚ ಬಾಸ್, ನಿಮ್ಮದು ಟೀಚರ್ ಬಂದರು, ನಮಸ್ತೆ ಹೇಳು ಇವರಿಗೆ. ಮಂಗಳೂರು ಅಲ್ವಾ, ಅದಕ್ಕೆ ಹೇಳಿದೆ. ಹೌದೌದು, ಮಂಗಳೂರು ಗೊತ್ತಾಯಿತು. ನಿಮ್ಮದು ಹಾಸ್ಪಿಟಲ್ ನೇಮ್ ಗೊತ್ತಾಯ್ತು, ಅನಪಾಯ ಹಾಸ್ಪಿಟಲ್. ನೀವು ಮಂಗಳೂರಲ್ಲಿದ್ದೀರ ಈಗ? ಕಿಚ್ಚ ಬಾಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಜಸ್ಟ್ ಸಿಸ್ ದಿವ್ಯ ಸಿಸ್ ಕಿಚ್ಚ ಬಾಸ್ಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹೊಡೆ ತಿನ್ನೋಕೆ ಹೋಗ್ತೀಯಾ ಅಂತ ಕೇಳಬೇಕಾ? ಪೆಟ್ಟು ತಿನ್ನಲಿಕ್ಕೆ ಹೋಗ್ತೀಯಾ ಅಂತ? ಹೊಡೆತ ತಿನ್ನಲಿಕ್ಕೆ ಹೋಗ್ತೀಯಾ ಅಂತ ಕೇಳಬೇಕಾದ್ರೆ ಪೆಟ್ಟು ತಿನ್ನರೆ ಪೋಪ ನಾಳೆ ಎಂದು. ಪೆಟ್ಟು ತಿನ್ನಲಿಕ್ಕೆ ಹೋಗ್ತೀಯಾ ಅಂತ, ಪೆಟ್ಟು ತಿನ್ನರೆ ಪೋಪನ, ಅರ್ಥ ಆಯ್ತಾ? ನಾವು ಸದ್ಯಕ್ಕೆ ಮೈಸೂರು ಸಿಸ್ಟರ್. ಮತ್ತು ಎನಪೈಗೆ ಯಾಕೆ ಬಂದದ್ದು? ಹಾಯ್ ಟೀಚರ್, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಪೆಟ್ಟು ತಿನ್ನಲಿಕ್ಕೆ ಅಲ್ಲ, ಪೆಟ್ಟು ತಿನ್ನರೆ ಪೆಟ್ಟು ತಿನ್ನರೆ ಪೋಪನ ಅಂಚ, ಅರ್ಥ ಆಯ್ತಾ? ಇದು ಮನೆ ಹೋಗ್ತದೆ ಕಾಣಬೇಕಲ್ಲ ನಾಳೆ ಬರುವಾಗ.
ಚಾಪರಿಯರ ಕಿಚ್ಚ ಬಾಸ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ನಿಮ್ಮ ದಿವ್ಯ ಟೀಚರ್ ಇದ್ದಾರಲ್ಲ, ನಿಮ್ಮ ದಿವ್ಯ ಟೀಚರ್ ಚಾಪರಿಯರ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ ನೋಡು, ಎಷ್ಟು ನೆನಪುಂಟು ಗೊತ್ತಾಗ್ತದೆ ಈಗ. ನಿಮಗೆ ತುಳು ಕಳಿಸಿ ಕಳಿಸಿ ಉಂಟಲ್ಲ ಮಾರಾಯ, ನಂದು 2 ಕೂದಲು ಬಿಳಿಯಾಗಿದೆ ಇಲ್ಲಿ. ಇನ್ನೆಷ್ಟು ಕೂದಲು ಬಿಳಿ ಆಗ್ತದೆ ಗೊತ್ತಾಗೋದಿಲ್ಲ. ನಿಮಗೆ ತುಳು ಬರುವುದಿಲ್ಲ ಮಾತ್ರ ನನ್ನ ಕೂದಲೇ ಬಿಳಿ ಆಗ್ತದೆ ಅಂತ. ನಮ್ಮ ರಿಲೇಟಿವ್ ಜೊತೆ ಬಂದಿದ್ದೆ. ಹೌದಾ ಸಿಸ್? ಓಕೆ ಸಿಸ್. ನಾನು ಹೇಳಿಕೊಟ್ಟ ಹಾಗೆ ಹೇಳಿ ಕಿಚ್ಚ ಬಾಸ್. ಹೌದು ಕಿಚ್ಚ ಬಾಸ್. ಬೆತ್ತ ಬರ್ತದೆ ಬೆತ್ತ. ಈಗ ಹೇಳು ನೋಡುವ, ಟೀಚರ್ ಹೇಳಿಕೊಟ್ಟಾಗೆ. ಇಲ್ಲ ಅವನು ಹೋದ ಅಂತ. ಕಿಚ್ಚ ಬಾಸ್ ಇದ್ದೀರಾ? ಕಿಚ್ಚ ಬಾಸ್ ನನಗೆ ಕಮೆಂಟ್ ಬರೋದಿಲ್ಲ, ಶೋ ಆಗೋದಿಲ್ಲ. ಕಮೆಂಟ್ ಮಾಡಿದರೆ ಗೊತ್ತಾಗ್ತದೆ. ಯಾರು ಜಾಯಿನ್ ಆಗಿದ್ರ ಅಂತ ಶೋ ಆಗುತ್ತಾ ಸಿಸ್ಟರ್? ಹೌದು, ನನಗೆ ಅವತ್ತೊಂದು ಸ್ವಲ್ಪ ದಿನ ಶೋ ಆಗ್ತಾ ಇತ್ತು. ಸಬ್ಸ್ಕ್ರೈಬರ್ ಮಾಡಿದ್ದು ಯಾರು ಸಬ್ ಮಾಡಿದ್ದಾರೆ ಅವ್ರದ್ದು ಶೋ ಆಗ್ತಾ ಇತ್ತು. ಈಗ ಆಗೋದಿಲ್ಲ ನನಗೆ. ಕೆಲವರಿಗೆ ಆಗ್ತದೆ ಅಂತೆ, ಕೆಲವರಿಗೆ ಆಗೋದಿಲ್ಲ ಅಂತೆ. ಸ್ಟ್ಯಾಂಡಪ್ ಕಿಚ್ಚ ಬಾಸ್. ಹೌದು, ಕಿಚ್ಚ ಬಾಸ್ ಇಲ್ವಾ? ಸ್ಟ್ಯಾಂಡಪ್ ಆನ್ ದ ಬೆಂಚ್. ಈ ಕಿಚ್ಚ ಬಾಸ್ಗೆ ದೊಡ್ಡದು ಪಾಸಿ ಎಲ್ಲ ಹೋಯ್ತು ಇಲ್ಲಿ. ಜಸ್ಟ್ ಸೌಮ್ಯ ಸಿಸ್ ನಮಸ್ತೆ ಅಂತ ಹೇಳ್ತಿದ್ದೆ. ಟೀಚರ್ ಎಂತ ಹೇಳಿಕೊಟ್ರಿ ನೀವು? ಅಯ್ಯೋ ಎಂತ ಹೇಳಿಕೊಟ್ರಿ? ನೀನು ಎಂತ ಹೇಳಿದ್ದ? ವೈ ಅಂತ ಹೇಳ್ತಾ ಇದ್ದಾರೆ ಸೌಮ್ಯ ರಾಜೇಶ್ ಅವರು. ನಿಮಗೆ ಶೋ ಆಗ್ತಾ ಇದೆಯಾ ಸೌಮ್ಯ ಸಿಸ್? ನಿಮಗೆ ಗೊತ್ತಾಗ್ತದಾ ಯಾರೆಲ್ಲ ಜಾಯಿನ್ ಆದ್ರಂತ? ಗೊತ್ತಾಗ್ತದಲ್ಲ, ಸಬ್ಸ್ಕ್ರಿಪ್ಷನಲ್ಲಿ ಉಂಟಲ್ಲ, ಅದರಲ್ಲಿ ಗೊತ್ತಾಗ್ತದೆ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅಂತ. ವಿಲ್ ಯು ಸಿ ನಿಮ್ಮದು ಕಾಫಿ ಆಯ್ತಾ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ವಿಲ್ ಯು ಸಿ ಅವರೇ ವೆಲ್ಕಮ್ ಟು ಮೈ ಲೈವ್. ಅಂಜು ಸತೀಶ್ ಲಾಗ್ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂಜು ಅವರೇ, ವೆಲ್ಕಮ್ ಟು ಮೈ ಲೈವ್. ಡೌಟ್ ಇತ್ತು ಅದಕ್ಕೆ ಕೇಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡಿ, ನೀವು ಸ್ಟ್ಯಾಂಡಪ್ ಅಂದರೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಇವನಿಗೆ ಸುಮ್ಮನೆ ಹೇಳೋದು ನೀವು ಟೀಚರ್. ಹೌದು, ಡಿ ಪಿ ಹತ್ರ ತೋರಿಸ್ತಾ ಇದೆ ಅಲ್ಲ, ತೋರಿಸ್ತದೆ ಕೆಲವರಿಗೆ. ನನಗೆ ಮೊನ್ನೆ ಸ್ವಲ್ಪ ದಿನ ತೋರಿಸ್ತಾ ಇತ್ತು, ಈಗ ತೋರಿಸೋದಿಲ್ಲ. ಯಾರೆಲ್ಲ ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂಜು ಅವರು. ನೋಡಿ, ಅಂಜು ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಒಂದು ಸಲ ಕನೆಕ್ಟ್ ಆಗಿ ಬನ್ನಿ ಅವರಿಗೆ ಎಲ್ಲರೂ ಕೂಡ. ಅಂಜು ಅವರೇ, ನನಗೆ ಕನೆಕ್ಟ್ ಆಗದಿದ್ದರೆ ನೀವು ನನಗೆ ಕೂಡ ಕನೆಕ್ಟ್ ಆಗಿ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಬಿಡಿ ಆಯಿತಾ? ಜಸ್ಟ್ ವಾಚ್ ಲಾಗ್ಸ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಡ್ಯಾನ್ಸ್ ಮಾಡೋದು ಬೇಡ, ಒಂಟಿ ಕಾಲಲ್ಲಿ ನಿಲ್ಲ. ಹೌದೌದು, ಒಂಟಿ ಕಾಲಲ್ಲಿ ನಿಲ್ಲಬೇಕಿಲ್ಲದಿದ್ದರೆ ನೀನು ಕಲಿಯೋದಿಲ್ಲವಾ? ಮತ್ತು ನೆಕ್ಸ್ಟ್ ಕ್ಲಾಸಿಗೆ ಎಂತ ಹೋಗ್ತಿ? ನಾವು ಹೇಗೆ ಪಾಸ್ ಮಾಡೋದು? ನಿನ್ನವನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ನಿನ್ನನ್ನು ಒಂಟಿ ಕಾಲಲ್ಲಿ ನಿಲ್ಲು.
ಜಸ್ಟ್ ವಾಚ್ ಲಾಕ್ ಗಿಫ್ಟ್. ಸೌಮ್ಯ ಏನು ಸಮಾಚಾರ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ ಸಿಸ್, ಅಂಜು ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ ಮೊದಲೇ ಸಿಸ್. ಈ ಕಿಚ್ಚ ಬಾಸ್ ಒಂಟಿ ಕಾಲಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಉಲ್ಟ ನಿಂತಿದ್ದಾನೆ. ದಿವ್ಯಾ ಸಿಸ್ ಅವನನ್ನು ನೋಡಿ ಅಂತೆ ಉಲ್ಟ ಆಗಿದ್ದಾನೆ. ಅವನು ಒಂಟಿ ಕಾಲಲ್ಲೆಲ್ಲ ಕಾಲು ಮೇಲೆ ಮಾಡಿ ಕೈ ಕೆಳಗೆ ಮಾಡಿದ್ದಾನೆ. ಉಡುಪಿ ಸಿಸ್ ಬಂದರು. ಹಾಯ್ ಸಿಸ್, ಲೈಕ್ ರನ್ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಉಡುಪಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಕಿಚ್ಚ ಬಾಸ್ ಎಂತ ಮಾರ ಯೋಗ ಮಾಡಲಿಕ್ಕೆ ಹೇಳಿದ್ದ ನಿನ್ನ ಹತ್ರ? ಯೋಗ ಅಲ್ಲವೂ ಹೇಳಿದ್ದು, ಒಂಟಿ ಕಾಲಲ್ಲಿ ನಿಲ್ಲಲಿಕ್ಕೆ. ಅಂದರೆ ಒಂದು ಕಾಲಲ್ಲಿ ನಿಲ್ಲಲಿಕ್ಕೆ ನೀನು 2 ಕೈಯಲ್ಲಿ ನಿಂತಿದ್ದೀಯಲ್ಲ ಮಾರಾಯ. ಎಂಚ ಉಳ್ಳಾರು ಸಿಸ್ಟರ್, ಹುಷಾರಲ್ಲ. ಗಿಫ್ಟ್ ಆಪ್ಷನ್ ನನಗೆ ಶೋ ಆಗ್ತಿಲ್ಲ. ಗಿಫ್ಟ್ ಆತ ಸಿಸ್ ಡಿ ಪಿ ತಲ್ಪ ಇನ್ನು ಫೋಟೋ ಪೂರ ಪಾಡುಜಾರೆ ಅಲ್ಪ ಡಿ ಪಿ ದಾದ ತಿರ್ತೆ ಪೂರ ನಮಗೆ ತುಷ್ಪೌಂಡು ಏರೇ ನಮಗೆ ಜಾಯಿನ್ ಆತೇರಂದು. ಗಿಫ್ಟ್ ಆಪ್ಷನ್ ಇಜ್ಜತೆ ಅವಳು, ಗಿಫ್ಟ್ ಆಪ್ಷನ್ ಉಂಡೆ. ಪೋಖ್ರಿ ಮಾಡ್ತಾನೆ ಕಿಚ್ಚ. ಇಲ್ಲ ದಿವ್ಯಾ ಸಿಸ್, ಇವನಿಗೆ ಏನಾದರೂ ಮಾಡಬೇಕೀಗ. ಇವನು ನಾವು ಒಂದು ಹೇಳಿದರೆ 2 ಬೇರೆ ಮಾಡ್ತಾನೆ ಇವನು. ಉಡುಪಿ ಸಿಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಇವನ್ನು ನಿಲ್ತಾನೆ, ಕೈಯಲ್ಲಿ 2 ಕೈಯಲ್ಲಿ ನಿಂತಿದ್ದಾನೆ. ಇವನು ನಗಡ್ತಾನೆ, ಅದೇಗೆ ನಗಡುದಾ? ಉಡುಪಿ ಸಿಸ್ಗೆ ಹಾಯ್ ಬನದುಲ್ಲೇರು ನಮ್ಮ, ನಮಸ್ತೆ ಬನದುಲ್ಲೇರು ನಮ್ಮ ದಿವ್ಯಾ ಸಿಸ್. ನೀವು ಗಿಫ್ಟ್ ಆಪ್ಷನ್ ಉಂಡೆ ಜಸ್ಟ್ ಸಿಸ್, ಗಿಫ್ಟ್ ಆಪ್ಷನ್ ಉಂಡೆ. ಗಿಫ್ಟ್ ಆಪ್ಷನು ಗೊತ್ತುಂಡೆ ಜಸ್ಟ್ ಸಿಸ್ಸಿರೆ ಗಿಫ್ಟ್ ಆಪ್ಷನು ಒಂದು ಸಬ್ಸ್ಕ್ರಿಪ್ಷನ್ಗೆ ತಿರ್ತಿರು ಬರ್ಪುಣತೆ. ಅದೇ ಟೀಚರ್, ನಾನು ಟೀಚರಿಗೆ ರಿಕ್ವೆಸ್ಟ್ ಕೊಡ್ತೀನಿ ಒಂಟಿ ಕಾಲಲ್ಲಿ ನಿಲ್ಲು ಅಂತ, ರೆಸ್ಪೆಕ್ಟ್ ಕೊಡ್ತೇನೆ. ಒಂಟಿ ಕಾಲಲ್ಲಿ ನಿಲ್ಲು ಅಂತ ಹೇಳಿದರು, ಅದಕ್ಕೆ ನಾನು ಒಂಟಿ ಕಾಲಲ್ಲಿ. ಎಂತ ಒಂಟಿ ಕಾಲಲ್ಲಿ ನಿಂತದ್ದು? ನೀನು 2 ಕೈಯಲ್ಲಿ ನಿಂತದ್ದ? ಅದಲ್ಲವ ಒಂಟಿ ಕಾಲಲ್ಲಿ ನಿಲ್ಲುವುದು. ನೀನು ಗೂಗಲ್ಗೆ ಹೋಗಿ ರಪ್ಪ ಸರ್ಚ್ ಮಾಡು ಒಂಟಿ ಕಾಲಲ್ಲಿ ಹೇಗೆ ನಿಲ್ಲುದು ಅಂತ, ಆಯಿತಾ? ಸರ್ಚ್ ಮಾಡಿ ಬಂದು ನಿಲ್ಲ, ಆಯಿತಾ? ಅನ್ನಪ್ಪ ಅಣ್ಣಿ ಅವರು ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಅನ್ನಪ್ಪ ಅಣ್ಣಿ ಅವರೇ ವೆಲ್ಕಮ್ ಟು ಮೈ ಲೈವ್. ಹೋಗಿ ನಿಮ್ಮ ಡ್ಯಾಡ್ ಮಮ್ಮಿ ಕರ್ಕೊಂಡು ಬನ್ನಿ. ಬೇಡ ದಿವ್ಯಾ ಸಿಸ್, ಅವನು ಈಗಲೇ ಕರ್ಕೊಂಡು ಬರ್ತಾನೆ. ಅವನಿಗೆ ಅದೆಲ್ಲ ಅಭ್ಯಾಸ ಆಗಿದೆ. ಪೇರೆಂಟ್ಸನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದರೆ ಅಪ್ಪ ಕರ್ಕೊಂಡು ಬರ್ತಾನೆ. ದಾದಿ ವಾಯ್ಸ್ ಕೇಳು ಜನ್ನಪ್ಪಣ್ಣಿ, ವಾಯ್ಸ್ ಕೇಳುವುದಿಲ್ವಾ? ಗಿಫ್ಟ್ ಅಂದರೆ ಸಬ್, ಹೌದೌದು ಸಬ್ದು ಕಾಣಿಸ್ತು. ಹೌದು, ನನಗೆ ಕೂಡ ಕಾಣಿಸ್ತಿಲ್ಲ ಅದು. ಒಂದು 2 ವಾರ ಕಾಣಿಸ್ತಾ ಇತ್ತು ನನಗೆ ಫಸ್ಟಿಗೆ, ಈಗ ಕಾಣಿಸೋದಿಲ್ಲ. ಕಾಣಿಸ್ತದೆ ಅಂತ ಇನ್ನು ಸ್ವಲ್ಪ ಕೆಲವರಿಗೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ಲಕ್ಕಿ ಸರ್ನ ಇದರಲ್ಲಿ ನೋಡಿದೆ, ನಾನು ವಿಡಿಯೋ ನೋಡಿದೆ ಅವರದ್ದು, ಲಕ್ಕಿ ಸರ್ನದು. ಅವರು ಹೇಳಿದರು ಕಾಣಿಸ್ತದೆ ಅಂತ. ಗಿಫ್ಟ್ ಅಂದರೆ ಸಬ್, ಓಕೆ ಗೊತ್ತಾಯ್ತು. ವಾಯ್ಸ್ ದಾದಾ ನನ್ನ ಪಣ್ಣಿ ವಾಯ್ಸ್ ಚೇಂಜ್ ಆತಲೇ. ಟೀಚರ್ ಅದನ್ನು ಸರಿಯಾಗಿ ನೋಡಿ. ಯಾವುದನ್ನು ಸರಿಯಾಗಿ ನೋಡೋದು? ಅದೇ ಟೀಚರ್, ನಾನು ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಒಂಟಿ ಕಾಲಲ್ಲಿ ಇಲ್ಲ ಅಂತ ಹೇಳಿದೆ, ಅದಕ್ಕೆ ನಾನು ಒಂಟಿ ಕೈಯಲ್ಲಿ ನಿಂತಿದ್ದೇನೆ. ಎಂತವ ನಾವು ಎಂತ ಹೇಳಿದ್ದ ನಿನಗೆ? ಕೈಯಲ್ಲಿ ನಿಲ್ಲಬೇಡ ಅಂತ ಹೇಳಿದಲ್ಲವ, ಮತ್ತೆ ಕೈದು ನರ ಕಟ್ಟಿದ್ರೆ ಏನು ಮಾಡೋದಾ? ಕಾಲಲ್ಲಿ ನಿಲ್ಲ, ಮತ್ತು ನಿನಗೆ ರಜೆ ಹಾಕಲಿಕ್ಕೆ ಸುಲಭ ಆಗ್ತದೆ. ಮತ್ತು 1 ವಾರ ಮತ್ತೆ ಪ್ಲಾಸ್ಟರ್ ಹಾಕಿ ಕೂತ್ಕೊಳ್ಬೇಕಾಗ್ತದೆ. ಇಲ್ಲಿ ಪಾಠ ಯಾರಿಗೆ ಮಾಡೋದು ನಾವು? ಸಾರಿ, ಬೇಜಾರು ಮಾಡಬೇಡ ಕಿಚ್ಚ ಬಾಸ್. ಎದ್ದೀರಾ ಕಿಚ್ಚ ಬಾಸ್? ಓಹೋ ಟೀಚರ್ ಜೋರಿದ್ದಾರೆ. ಹೌದು, ನಾನು ಸ್ವಲ್ಪ ಜೋರಿಯ ಇವತ್ತು. ಎಲ್ಲ ಮಂಡೆ ಹಾಲು ಮಾಡಿದ್ದಾನೆ ಅವನು, ನೋಡಂತೆ. ನೋಡಿ ಉಡುಪಿ ಸಿಸ್ ಒಂಟಿ ಕಾಲಲ್ಲಿ ನಿಲ್ಲಿ ಕೇಳಿದ್ರು ದಿವ್ಯಾ ಸಿಸ್. ಇವನು ಕೈಯಲ್ಲಿ ನಿಂತಿದ್ದಾನೆ. ಆಗ ಕೋಪ ಬರೋದಿಲ್ವ ನಮಗೆ? ಹಾಯ್ ಸಂಗೀತ ಸಿಸ್ ಬಂದೊಂದಿಲ್ಲೇರು ಅನಿಲ್ ಸುವರ್ಣ. ನೋಡಿ ಅಪ್ಪ ಅಮ್ಮನ ಕರ್ಕೊಂಡು
ಅಂತ ಹೇಳಿದ್ದು. ನಾನು ನನ್ನ ಫ್ಯಾಮಿಲಿ ಮೂರು ಕರ್ಕೊಂಡು ಬಂದಿದ್ದೇನೆ. ನಾನು ಹೇಳಿದ್ದೆ ಜಸ್ಟಿಸ್ ಬೇಡ ಅಪ್ಪ ಅಮ್ಮ ಅಂತ, ನೋಡಿ ಇಡೀ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದೇನೆ. ಅಜ್ಜ ಅಜ್ಜಿ ಚಿಕ್ಕಮ್ಮ ಎಲ್ಲ ಇದ್ದಾರೆ. ಎಂತ ಮಾರಾಯ ನೋಡಿ ದಿವ್ಯಸಿಸ್, ಇದು ನೀವೇ ಹ್ಯಾಂಡಲ್ ಮಾಡಿ, ನನಗೆ ಆಗೋದಿಲ್ಲ. ಎಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಡು ಬಂದು ಪಿಕ್ನಿಕ್ಗೆ ಬಂದದ್ದ ನೀನು? ಕಿಚ್ಚ ಬಾಸ್ ಪಿಕ್ನಿಕ್ಗೆ ಬಂದದ್ದ ಎಲ್ಲ ಫ್ಯಾಮಿಲಿ ಕರ್ಕೊಂಡು? ಬಿಸಿ ಅನಿಲ್ ಸುವರ್ಣ ಬಿಸಿ ಇಲ್ಲರ ದಾನೆ ಬಿಸಿ ಬೇಲೆ ತುಜೆ ಜಸ್ಟಿಸ್ ನಗಡ್ತಾ ಇದ್ದಾರೆ. ನಾನು ಹೇಳಿದೆ ದಿವ್ಯಸಿಸ್ ಹತ್ರ, ಬೇಡ ದಿವ್ಯಸಿಸ್ ಪೇರೆಂಟ್ ಬೇಡ. ಇದು ಸಂಬಂಧಿಕರೆಲ್ಲ ಬಂದಿದ್ದಾರೆ. ಔತಣ ಕೂಟಕ್ಕ ಇಲ್ಲ ಅಂತ ಹೇಳ್ತದೆ. ಇಜ್ಜಿ ಪಕ್ಕದಾನೆ ಬೇಲೆ ಮುಗಿದು ಜಾ. ಓಕೆ ಉಡುಪಿ ಸಿಸ್ ಇದ್ದೀರಾ? ಬಾಯ್ ಆಲ್ ಅಂತ ಪೋಪಿನೇ ಅನಿಲನ್ನ. ಓಕೆ ಎಲ್ಲ ಕಾಣಬಲೆ ಹೆಣ್ಮ ಕಾಲೆ ಯಾಕೆ ಕರ್ಕೊಂಡು ಬಂದದ್ದು ಇಲ್ಲಿ? ಎಂತ ಫ್ಯಾಮಿಲಿ ಫೋಟೋ ಶೂಟಿಂಗ್ ಇದೆಯಾ ಕಿಚ್ಚ ಬಾಸ್? ಕಿಚ್ಚ ಬಾಸ್ ನಿಗೆ ದಿವ್ಯಾ ಟೀಚರ್ ಕೇಳ್ತಾ ಇದ್ದಾರೆ, ಎಂತ ಫ್ಯಾಮಿಲಿ ಫೋಟೋ ಶೂಟ್ ಉಂಟಂತ ಕೇಳ್ತಾ ಇದ್ದಾರೆ. ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉಡುಪಿ ಸಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ದಿವ್ಯಾ ಸಿಸ್ ನಿಮಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ದಾದ ಬಿಸಿ ಏನೊಂದು ಉಳ್ಳೇರು ನಮ್ಮ ದಿವ್ಯಾ ಸಿಸ್. ಅನಿಲ್ ಸುವರ್ಣ ಉಲ್ಲೆ ಅಂತ ಹೇಳ್ತಾ ಇದ್ದಾರೆ. ಉಲ್ಲರಾ? ಓಕೆ ವರ್ಕ್ ಬಿಸಿ ಅಂದೆ, ಮಸ್ತ್ ಬಿಸಿ ಇಲ್ಲರಾ? ಕಿಚ್ಚ ಬಾಸ್ ನಗಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಮಲ್ತೊಂದುಲ್ಲೆ ಎಲ್ಲೆ ಮುಂಬೈ ಪೋಪುನು ಅಂದ. ಮುಂಬೈ ಪೋಪಿನ ನಾನು ಎಲ್ಲದಿಂಚ ಮುಂಬೈಡಾ ಈರು ಲೈವ್ ಬರ್ಪರತ್ತೆ ಮಾರ್ರೆ ಅಂದ. ಓಕೆ ಚಾಪರಿಯರ ಅನಿಲ ಅನ್ನಕ್ಕೇನೊಂದುಲ್ಲೇರು ದಿವ್ಯಾ ಸಿಸ್ಕೇನೊಂದುಲ್ಲೇರು ಚಾಪರಿಯರಾಗೀರು. ಸಿಕ್ಸ್ಗೆ ರಿಟರ್ನ್ ದಾದಿ ಉಡುಪಿ ಸಿಕ್ಸ್ಗೆ ರಿಟರ್ನ್ ದಾದ ಅಂಡ್ ಉಡುಪಿ ಸಿಸ್ ಪೋಪಿನಾ? ಹಾಂ ಸರಿ ಗೊತ್ತಾನ. ನಾನು ಎಲ್ಲ ಹಿಡ್ದಿಂಚ ಒಂದಿಟ ಎಲ್ಲ ಬರ್ಪರತ್ತೆ ಬೊಂಬೆ ಹಿಡ್ದು ಲೈವ್ಗೆ ಬರ್ಪರತ್ತೆ. ಬಾಯ್ ಅನಿಲ್ ಪನದುಲ್ಲಿರು ನುಲ್ಲಿರಾ ಪೋಯರ ಗೊತ್ತಾಪುಜ್ಜಿ. ಕಿಚ್ಚ ಬಾಸ್ ಇದ್ದೀರಾ? ನಿಮ್ಮ ಇದು ಇಡೀ ಫ್ಯಾಮಿಲಿಯನ್ನು ಎಲ್ಲ ಕರ್ಕೊಂಡೋಗಿ ಚಾಯ್ ಇಜ್ಜಿ ಕಾಫಿ ಪಡ್ತೆ ಕಡಿತ್ತೆ ಲಿಂಬು ಜ್ಯೂಸ್ ಪರ್ದು ಪತ್ತೀನಿ. ಓಕೆ ಲಿಂಬು ಜ್ಯೂಸ್ ಪರೊಂದೆ ಪುಡಿ ಸಿಕ್ಕಕ್ಕೆ ಲಿಂಬು ಜ್ಯೂಸ್ ಮಸ್ತ್ ಎಡ್ಡೆ. ಅಂಜು ಸತೀಶ್ ಲಾಗ್ಸ್ ಅವರು ಹೇಳ್ತಾ ಇದ್ದಾರೆ ಉಡುಪಿ ನಾಯಕ್ ಅವರಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಸೀಸ್ ಅಂಜು ಲಾಗ್ಸ್ ತಟ್ಟೆ ಗಿಫ್ಟ್ ಮಾಡ್ಕೊಡ್ಗೇರು. ಉಡುಪಿ ಸೀಸ್ ಗಿಫ್ಟ್ ಕೊಡಿ. ಬರ್ಪೆ ಇರೇನು ಬುಡ್ರೆ ಆಪುಂಡ ಇನಿ ಗುರುಶೆಟ್ರು ಬೈಜೇರಿ ಓಲ ಇವುಗಳ ಉಡುಪಿ ಸಿಸ್ ಗುರುಶೆಟ್ರು ಬೈಜೇರಿ ಇನಿ ನಿಮ್ಮ ಅಪ್ಪ ಅಮ್ಮನನ್ನು ಕರ್ಕೊಂಡು ಮಾಡಿ. ದಿವ್ಯಾ ಸಿಸ್ ಬೇಡ ದಿವ್ಯಾ ಸಿಸ್, ನೀವು ಈಗ ಹೇಳಿದರೆ ಅವನು ಊರಿನವರೆಲ್ಲರನ್ನು ಕರ್ಕೊಂಡು ಬರ್ತಾನೆ. ಇಲ್ಲಿ ಜಾಗ ಇಲ್ಲ ನಮ್ಮ ಮನೆಯಲ್ಲಿ. ಉಡುಪಿ ಸಿಸ್ ಅಂಜು ಅವರೇ ಉಡುಪಿ ಸಿಸ್ ನಿಮಗೆ ಗಿಫ್ಟ್ ಕೊಟ್ರಂತೆ 508 ಗಿಫ್ಟ್. ನೀವು ಅವರಿಗೆ ರಿಟರ್ನ್ ಮಾಡಿಬಿಡಿ. ಇದ್ದೀರಾ ಅಂಜು ಸಿಸ್ ಇದ್ದೀರಾ? ಅವರನ್ನೆಲ್ಲ ಜಾತ್ರೆಗೆ ಕಳಿಸು ಕಿಚ್ಚ ಬಾಸ್, ಜಾತ್ರೆ ನೋಡಿ ಬರಲಿ ಅವರು. ನೋಡಿ ಅಪ್ಪ ಅಮ್ಮ ಓಡಿ ಬರ್ತಾ ಇದ್ದಾರೆ, ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಅಮ್ಮ ಓಡಿ ಬರ್ತಾ ಇದ್ದಾರೆ ಅಂತೆ. ಹೌದೌದು ಬರಲಿ ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾ ಇದ್ದಾರೆ ನಮ್ಮ ರಿಟರ್ನ್ ಡನ್ ಗಿಫ್ಟ್. ಉಡುಪಿ ನಾಯಕ್ ಅವರೇ ಉಡುಪಿ ಸಿಸ್ ನಿಮಗೆ ರಿಟರ್ನ್ ಮಾಡಿದ್ದಾರೆ ಅಂತ ಆಯಿತಾ? ಕಮೆಂಟ್ ಹಾಕಿದ್ದೀರಲ್ಲ ಅಂಜು ಸಿಸ್ ಕಮೆಂಟ್ ಹಾಕಿಬಿಡಿ, ಆಗ ಗೊತ್ತಾಗ್ತದೆ. ಅಂಜು ಸಿಸ್ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ? ಉಡುಪಿ ನಾಯಕ್ ಚಾನಲ್ ಅವರು ಓಕೆ ಅಂತ ಹೇಳ್ತಾ ಇದ್ದಾರೆ. 6ಗೆ ರಿಟರ್ನ್ ಆಪಿನೇ ಉಡುಪಿ ಸಿಸ್. ದಾದೆ ಫಂಕ್ಷನ್ ಉಂಡಾ ಬೊಂಬೈಡು ಫಂಕ್ಷನ್ ಪೋಪಿನ ಯಪ್ಪ ಇತ್ತೆ ಪೋಪಿನ ರಾತ್ರಿಗೆ
ಏನು ಅಪ್ಪ ಅಮ್ಮನ ನೇಮ್ ಕಿಚ್ಚ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಬಾಸ್, ಅಪ್ಪ ಅಮ್ಮನ ಪುದರ್ ಪಲ್ಲೆ ನೇಮ್ ಹೇಳಿ ಅಪ್ಪ ಅಮ್ಮನದು. ಹೌದು ಆಗಿದ್ದೀನಿ ಅಂತ ಹೇಳಿದೆ. ಕಮೆಂಟ್ ಹಾಕಿದ್ದೀರಾ ಸಿಸ್? ಅಂಜು ಅಂತ ಬರ್ತದ ಕಮೆಂಟಲ್ಲಿ? ಎಂತ ಬರ್ತದೆ ಐಡಿದ್ದು? ಅಂಜು ಸತೀಶ್ ಲಾಗ್ ಕೊಟ್ಟಿರ್ಬೋದಲ್ಲ. ಅಪ್ಪನ ಹೆಸರು ಮಲ್ಲಪ್ಪ, ಅಮ್ಮನ ಹೆಸರು ಮಲ್ಲವ್ವ. ಅಪ್ಪನ ಹೆಸರು ಮಲ್ಲಪ್ಪ ಅಂತೆ, ಅಮ್ಮನ ಹೆಸರು ಚೂರು ಡಿಫ್ರೆನ್ಸ್ ಅಲ್ಲ. ಪ್ರೀತಿ ಸಿಸ್ನ ಲೈವ್ಡು ಇತ್ತರತ್ತ ಯಾನ್ ಬೈ ಇಜ್ಜಿ ಏನಿ ಪ್ರೀತಿ ಸಿಸ್ನ ಲೈವ್ಗು ಮಧ್ಯಾಹ್ನ ಬರ್ರೆ ಪುರ್ಸೊತ್ತ ಇಜ್ಜಿ. ಜಸ್ಟ್ ವಾಚ್ ಲಾಗ್ ಅವರು ನಗಡ್ತಾ ಇದ್ದಾರೆ. ಅಂಜು ಸತೀಶ್ ಲಾಗ್ ಅಂತ ಬರುತ್ತೆ. ಹೌದಾ? ಓಕೆ ಓಕೆ ಓಕೆ. ಉಡುಪಿ ನಾಯಕ ಅರೆಗೆ ಲವ್ ಫೇಲ್ಯೂರ್ ಅಂಡಿಗೆ ಏತ್ ಸಲ ಆಪಿನ್ ಲವ್ ಫೇಲ್ಯೂರ್ ಈ ಗುರು ಸಿಟ್ಟುಂಡತ್ತ ಬಕ್ಕಡೆ ಬನ್ಪಿನ್ ತೋಜುಡಿಂಕ್. ಓ ದೇವಾ. ಅಂಜು ಸಿಸ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಸುವರ್ಣ ಅವರು ಬಾಲೆ ದಾದ ತಿಂದ ಅಂತ ಕೇಳೋದಿಲ್ಲೇರು. ಅಂಜು ಸತೀಶ್ ಅವರು ಅನಿಲ್ 114 ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಅನಿಲನ್ನ ಹಿರೇಗಲಿ 114ಗೆ ನಮ್ಮ ಅಂಜು ಸಿಸ್ ಕೊರಿಯರು. ಅಂಜು ಸಿಸ್ ನಿಮಗೆ ಕೂಡ ಗಿಫ್ಟ್ ಕೊಟ್ರಂತೆ ಆಯಿತಾ ಅನಿಲ್ ಸುವರ್ಣ ಅವರು. ಮಲ್ಲಪ್ಪ ಇಲ್ಲಿ ನೋಡಿ, ಮಲ್ಲವ ನಿಮ್ಮ ಮಗ ಏನು ಹೋಮ್ವರ್ಕ್ ಮಾಡಲ್ಲ, ನೀವು ಹೇಳಿಕೊಡ್ಬೇಕು, ಇಲ್ಲ ಅಂದರೆ ಫೈಲ್ ಮಾಡ್ತೇನೆ. ಹೌದೌದು, ನಂದು ಕೂಡ ಅದೇ ಸೇಮ್. ಗೊತ್ತಾಯ್ತಾ ಮಲ್ಲಪ್ಪ ಮತ್ತು ಮಲ್ಲವ್ವನ ಮರಿಗೆ ನೋಡಿ. ಮಲ್ಲವ್ವ ಅವರು ನಿಮ್ಮ ಮಗ ತುಂಬ ಪೋಕುರಿ. ನಾವು ಟೀಚರ್ ಒಂಟಿ ಕಾಲಲ್ಲಿ ನಿಲ್ಲಿಕ್ಕೆ ಹೇಳಿದರೆ ಕೈಯಲ್ಲಿ ನಿಲ್ತಾನೆ ಮಾರ್ರೆ. ಅವನಿಗೆ ಸ್ವಲ್ಪ ಹೇಳಿಕೊಡಿ ಒಂಟಿ ಕಾಲಲ್ಲಿ ಹೇಗೆ ನಿಲ್ಲುವುದಂತ. ಶಾವಿಗೆ ಉಪ್ಪಿಟ್ಟು ತಿಂದ್ರಂತೆ ನಮ್ಮ ದಿವ್ಯ ಸಿಸ್. ಸೂಪರ್ ದಿವ್ಯ ಸಿಸ್. ಅಂಜು ಸಿಸ್ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಅಣ್ಣ. ಎಲ್ಲೆ ಮುಂಬೈಡ್ ಪೋದು ಪನೋಲಿ 500 ಆಂಡು ಪಂದು ದಾದಿ 500 ಆಂಡು ಉಡುಪಿ ಸಿಸ್. ಮುಂಬೈ ಇಲ್ಲ ಅಮ್ಮನಿಲ್ಲ ಉಡುಪಿ ಸಿಸ್ 500 ತಾಂಡೇರಿಗೆ ನೀಕು ಜಸ್ಟ್ ವಾಚ್ ತಗೋ. ಬಾಯ್ ಅನಿಲನ್ನ ಪನೊಂದುಲ್ಲೇರು. ಓಕೆ ಬಾಲೆ ಬಾಯ್ ಪನೊಂದುಲ್ಲೇರು. ಬಾಯ್ ಅನಿಲನ್ನ ಪನೊಂದುಲ್ಲೇರು ಜಸ್ಟ್ ಸಿಸ್. ಓಪಿನಲ್ಲಿ ನನ್ನ ಎಲ್ಲೆ ಬಾಲೆ ಅವೇ ಅಂಚಂಡ ಉಡುಪಿ ಸಿಸ್ ಕುಸಿಟುಳ್ಳರು 500 ಆಂಡಂದು ಅದೇ ಕೇಕ್ ಕಟ್ಟಿಂಗ್ ಉಂಡ ಉಡುಪಿ ಸಿಸ್. ಕೇಕ್ ಕಟ್ಟಿಂಗ್ ಮಿನಿ ಉಂಡ 4 ಬೋರ್ಡಾ 4 ತೇರ್ಲ ಬರುವೇರ ತೂಕ ಮಾರೆ 4 ಮೇರೆ 4 ಬೋರ್ಡ್ಗೆ ಐತೆ. ಅವನು ಸರಿ ಇಲ್ಲ ಅಂದರೆ ಫಸ್ಟ್ ಪಾಠ ನಿಮಗೆ ಕಲಿಸ್ಬೇಕು. ಕೆಲಸ ಮಾಡುತ್ತಾ ಯಾವಾಗ ಕಲಿಬೇಕು? ಓಹೋ, ಅವನು ಸರಿ ಇಲ್ಲ ಅಂದರೆ ಫಸ್ಟ್ ಪಾಠ ನಿಮಗೆ ಕಲಿಸಬೇಕು. ಎಂತ ಕಿಚ್ಚ ಬಾಸುರ ಇದು. ಕಿಚ್ಚ ಬಾಸ್ನ ಅಪ್ಪ ಅಮ್ಮ ಮಾತಾಡುದಾ? ಒಪ್ಪ ದೇವರೇ, ಹಾಗಾದರೆ ನೀವು ಮನೆಯಲ್ಲಿ ಕುತ್ಕೊಳಿಸಿ ಅವನನ್ನು ಆಯಿತಾ? ಮನೆಯಲ್ಲಿ ಕುತ್ಕೊಳಿಸಿ ಆಯಿತಾ ಕಿಚ್ಚ? ನೀನು ನಾನೇನು ಮನೆಯಲ್ಲಿ ಕುತ್ಕೊಳ್ಳು, ಮಾತ್ರ 8 ಗಂಟೆಗೆ ಲೈವಿಗೆ ಬಾ ಆಯಿತಾ? ಅದು ಬ್ಯಾಗೆಲ್ಲ ಕರ್ಕೊಂಡು ಬರಬೇಡ, ಪಾಠ ಇಲ್ಲ, ಕ್ಯಾನ್ಸಲ್. ಉಲ್ಲೆ ಬೊಕ್ಕ ಫ್ರೀ ಅಂಡ ಬರ್ಪೆ ಮನಂದ್ರೆ. ಓಕೆ ದಿವ್ಯಸಿ ಸುಲ್ಲಾರೆ ತೂಲೆ ಆಯ್ನ ಪಪ್ಪಮ್ಮ ಎಂಚ ಪನ್ಪಿ ನಿನ್ನ ಅತ್ತೆನ ಸಿಸ್ಟರ್ ಇಲ್ಲ ನನ್ನ ಹಸ್ಬೆಂಡ್ನ ಇಲ್ಲಡೆ ಬುಟ್ರೆ ಪೋಪಿನ ಅಂದೆ ಪೋದುವಲಿ ತಿರ್ಗಿಲ್ಲ ಕಾಪುನು ವಿಡಿಯೋ ಪಾಡ್ಲೆ ಒಂಜಿ ಕಿಚ್ಚ ಬಾಸ್ ಲೈವಿಗೆ ಬಾ ಆಯ್ತಾ?
ಬರ್ತ್ಡೇ ಕೇಕ್ ಕಟ್ಟಿಂಗ್ ಮಲ್ಪುಜ. ಅಯ್ಯೋ ಬರ್ತ್ಡೇಗೆ ಅತ್ತಿ ಸಬ್ಬಾಯಿನಿ ಐನೂದು ಐನೇ ಕೇಕ್ ಕಟ್ಟಿಂಗ್ ಉಂಡಕ್ಕೆ ಎನ್ನಿ. ನಾನು ಹೋಮ್ವರ್ಕ್ ಕೊಟ್ಟದ್ದು ಒಂದು ಮಾಡಲ್ಲ, ಮತ್ತು ಯಾಕೆ ಸ್ಕೂಲ್ಗೆ ಯಾಕೆ ಬರೋದು? ಹೌದು ಬೇಡ, ಕ್ಯಾನ್ಸಲ್ ಮಾಡುವ, ಸ್ಕೂಲ್ ಬೇಡ. ಅದು ಸಿಂಪಲ್ ಬಾಯ್ಗೆ ಇದು ಸ್ಕೂಲ್ಗೆ ಬಂದ ತಕ್ಷಣ ಒಂದಕ್ಕೆ ಬರ್ತದೆ. ಸಿಂಪಲ್ ಬಾಯ್ಗೆ ಅವರು ಹೋದ್ರು. ಉಡುಪಿ ಸಿಸ್ ಗಿಫ್ಟ್ ಅನಿಲ್ ಸುವರ್ಣ ಗಿಫ್ಟ್ ಕೊರಿಯರ್ಗೆ ಉಡುಪಿ ಸಿಸ್ 497 ಅಂಡ. ಹೌದು 3 ಹಾಕ್ಬೇಕಂತೆ ಅವರಿಗೆ. ಇನ್ನು ನನ್ನ ಮೂಜಿ ಬಣ್ಣ ಒಂದು ಹೆಚ್ಚನೆ ಅವಡಿ ಇವರ ಪೋಪುನ್ ಕರ್ಮದ. ನೀವು ಟೀಚರ್ ಅಲ್ಲ, ನೀವು ಹೇಳಿಕೊಡ್ಬೇಕು ಅವನಿಗೆ. ಅದನ್ನು ಬಿಟ್ಟು ಸ್ಕೂಲಿಗೆ ಹೋಗಿ ಸಾಂಗ್ ಹೇಳಿಕೊಟ್ರೆ ಕಲಿಬೇಕು. ಕಿಚ್ಚ ಬಾಸ್ ಎಂಥದ ಅಪ್ಪ ಅಮ್ಮನ ಹತ್ರ ಎಂತ ಹೇಳಿಕೊಟ್ಟಿದ್ಯಾ? ಇನ್ನು ನಾನು ಇದು ಹೇಳುವುದಿಲ್ಲ ಆಯಿತಾ, ಪದ್ಯ ಹೇಳುವುದಿಲ್ಲ ಇನ್ನು. ನಾನಿನ್ನು ಬಾಯಲ್ಲಿ ಪದ್ಯ ಬರುವುದೇ ಇಲ್ಲ ಇನ್ನು. ನೋಡುವ ನೀನು ಏನು ಮಾಡ್ತೀಯ ಅಂತ. ಇನ್ನು ಪದ್ಯ ಹೇಳುವುದಿಲ್ಲ ಆಯಿತಾ, ನಾನು ಸಾರಿ, ನಾನು ಪದ್ಯ ಹೇಳುವುದಿಲ್ಲ ಇನ್ನು. ಓಕೆ, ನೀನು ಬಾ ಆಯಿತಾ, ನಾಳೆ ಪುಸ್ತಕ ಇಟ್ಕೊಂಡು ಬಾ. ಜೈ ತುಳುನಾಡ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಅನಿಲ್ ಅಣ್ಣ. ಹೀಗೆ ಕಿಚ್ಚ ಬಾಸು ನನಗೆ ಜೋರು ಹೊಟ್ಟೆ ಹೋಗ್ತದೆ ನೆಗಡಿ. ಅವೇ ಬರ್ತ್ಡೇಗೆ ಮಲ್ಪು ಜನ ಸಬ್ಬುಗೂ ಮಲ್ಪುವನ. ಗೊತ್ತಾಡಿ ಏಸಿಸ್ ಮಲ್ಲೆಜ್ಜಿ ನಮ್ಮ ಪೂರ ಒಟ್ಟು ತಿಕ್ಕದೊಂದು ಕೇಕ್ ಕಟ್ ಮಾಡ್ಬೇಕು. ಅವೇ ಅವು ಪೂರ ದಿನ ಬೇಗ ಬರೋದು ಒಟ್ಟಿಗೆ ಪೂರ ಎಲ್ಲ ಸೇರ್ನ. ಅವೇ ಕಾಣೆ ರಡ್ಡು ಬತ್ತನ ಲೆಸ್ಸಾಣ ಅಂದಿ ಎಲ್ಲ ಲೆಸ್ ಆತನಿ ಎಣ್ಣೆ ಕಡೆ ಇರೋ ಲೆಸ್ ಆಂಡು ವರಾನೆ 48 ಇತ್ತನ 6 ಹೋದ್ ಬತ್ತೆ. ಕಾಣೆ ರಡ್ಡು ಬತ್ತನ ಲೆಸ್ಸಾಣ ಅಂದ. ನಮ್ಮ ಬೆಳದಿಂಗಳು ಲೈವ್ಡು ನಂದು ಬೆಳದಿಂಗಳು ಲೈವ್ಗೆ ಆನ್ಲ ಪೋದಿತ್ತೆ ಹೋದ್ ಬತ್ತೆ. ಮಾತೆಲ್ಲ ಎಂಚ ಉಳ್ಳಾರೆ, ಎಲ್ಲರೂ ಹೇಗಿದ್ದೀರಾ? ಕಳಿಸ್ತದೆ ನೋಡು. ಎಲ್ಲ ಮಕ್ಕಳು ಹೋಮ್ವರ್ಕ್ ಮಾಡಿದ್ದಾರೆ, ಇವರಿಗೆ ಒಂದು ಬರಲ್ಲ. ಹೌದೌದು ನೋಡಿ, ಇದು ದಿವ್ಯಾಸಿ ಸ್ಕೂಲ್ ಹಾಗೆ ಹೇಳುದು. ನಿಮ್ಮ ಮಗ ಏನು ಕಲಿಯುವುದಿಲ್ಲ, ನಮ್ಮದೆಲ್ಲ ದೂರ ಹೇಳ್ತಾರಲ್ಲ. ಓಕೆ, ಅವನು ಜೋರಿತಾನೆ. ಅವನನ್ನು ಇನ್ನು ಲಾಸ್ಟ್ ಬೆಂಚ್ಗೆ ಹಾಕೋದು ನಾವು. ದಾದಿರೇನ ಬಾಲ್ಯದ ಎದುರು ಮರೆಯೋದು. ದಾದಿ ಇರೇನ ಬಾಲ್ಯದ ಎದುರು ಮರ್ಯಾದೆ ಗಿಡ ಪೊಚ್ಚಿ ಏರು ಬಾಲೆ ದಾದಾಂಡು ಅನಿಲನ್ನ ದಾದ ಹೌದು ಹತ್ತದು ಬರ್ತೀನಿ. ಟೀಚರ್ ನೋಡಿ ಇವತ್ತೇ ಬರ್ತಾ ಇದ್ದೆ, ಬಡ್ಡಿ ಮಗನ ಸೈಕಲ್ ಮುಂದಿನ ಎಂತದ ಟೀಚರ್ ನೋಡಿ ಇವತ್ತೇ ಬರ್ತಾ ಇದ್ದೆ, ಬಡ್ಡಿ ಮಗನ ಸೈಕಲ್. ಅಯ್ಯೋ, ನಿನ್ನನ್ನು ಯಾರೋ ಸೈಕಲಲ್ಲಿ ಹೋಗ್ಲಿಕ್ಕೆ ಕೇಳಿದ್ದು. ಎಂತ ಮಾಡೋದು, ನನಗೆ ಸೈಕಲ್ ಅಂದರೆ ನನಗೆ ಗರ್ವ ಬರೋದು. ನನ್ನ ಮಗ ಕೂಡ ಇದ್ದಾನೆ, ಅವನು ಯಾವಾಗ ನೋಡಿ ಸೈಕಲ್ ಅಂತ ಹೇಳೋದು. ನನಗೆ ಜೋರು ಗರ್ವ ಬರೋದು. ಥ್ಯಾಂಕ್ ಯು ಅಲ್ಲಿ ನನ್ನ ನಾನು ಆಲ್ರೆಡಿ ಕನೆಕ್ಟೆಡ್ ಉಳ್ಳೆ ಬನ್ನೆ ಪರಂದುಲ್ಲೆ ಉಡುಪಿ ಸಿಸ್ ಆಲ್ರೆಡಿ ಕನೆಕ್ಟ್ ಆತಿರ್ಗೆ ಅಂದಕ್ಕೆ ಮುರನೆ ಆತಿರ ಅರಿವೆ ದಾಳ ಇಜ್ಜಿ ನೆಕ್ಕಿಗೆ ಅಂದು ದಿವ್ಯಸಿಸ್ಸಕ್ಕೆ ಒಂದು ಜಡ್ಡೆ ಅಂದು ಬಿಡ್ಲೆತ್ತಿ ದಿವ್ಯಸಿಸ್ ನಾಳೆ ಜವಿ ಅಂತ ಹತ್ತದು ಬನ್ನಿ ಅಂಚ ಕಿಚ್ಚ ಬಾಸ್ ನನ್ನಿಂದ ಆಗ್ತಿಲ್ಲ ಎಂಕ್ಲ ಹುಜ್ಜಿ ಸತ್ಯ ನೀ ಅನಿಲ್ಲ ಅಂದ ಕಿಚ್ಚ ಬಾಸ್ ಕೊಜ್ಜಿ ಬೇಲೆ ಎತ್ತರ ತೂಲಿ ಮುಲ ಬುಜ್ಜಗಲೇ ದಾದ ಅನಿಲ್ ಏನೊಂದು ಏ ಕಿಚ್ಚ ಬಾಸ್ ಇವರ ಹತ್ರ ಅನಿಲ ನನ್ನ ಹತ್ರ ಕೆಲ್ಸಕ್ಕೆ ಹೋಗ್ತೀಯವ ಅವ್ರ ಕೆಲಸ ಹುಡುಕಿ ಕೊಡ್ತಾರೆ. ದಾಲೇಜಿ ಸಿಸ್ ಹೆಂಗೆ ಬ್ರೋ ಬಂದಾಗ ಸಿಸ್ ಬತ್ತೆ ನಂಚ ಅನಿಲ್ ಅನ್ನ ಮಂಡೆ ಬಂದ ಅನಿಲ್ ಸುಸ್ಸು ಬಂಡೆ ಸಿಸ್ ಬಂದಿನಾಗ ಬಂಡೆ ಈ ಕಿಚ್ಚನ ಬೇರೆ ಉಂಡತ್ತೆ ಹೆಂಗೆ ತಿಳಿ ಸಾಕೊಂಡು ಬಂಜಿ ಬೇರೆ ಅವನುಂಡು ಹೆಂಗೆ ಇನ್ನೂ ಅಪ್ಪ ಅಮ್ಮ ನನ್ನ ಕರ್ಕೊಂಡು ಬರಬೇಡ ಆಯಿತಾ, ಬೇಡ ಅಪ್ಪ ಅಮ್ಮ ನನ್ನ ಕರ್ಕೊಂಡು ಬರಬೇಡೇನು ಸುಮ್ಮನೆ ಬೇಡ ಪದ್ಯ ಹೇಳಲಿಕ್ಕಿಲ್ಲಲ್ಲ ನೀನು ಹೇಳ್ತೀಯಲ್ಲ ನಿನ್ನ ಅಪ್ಪ ಅಮ್ಮನ ಅಂತ. ಯಾಕೆ ಸ್ಕೇಟಿಂಗ್ ಬೋರ್ಡ್ ಬೇಡ, ಯಾವುದು ಬೇಡ ದಾದಿಯ ನೀನನ್ನ ಅಯ್ಯೋ ಕಿಚ್ಚ ಬಾಸ್ ಯಾಕೆ ಶಾಲೆಗೆ ಆಡಲಿಕ್ಕೆ ಬರೋದಾ ಸ್ಕೇಟಿಂಗ್ ತಗೊಂಡು ತಂದು ಕೊಡು, ನನ್ನ ಮಗನಿಗೆ ಇಟ್ಕೊಳ್ತೇನೆ ಇಲ್ಲಿ ಸ್ಕೇಟಿಂಗ್.
ಸುವರ್ಣ ಅಕ್ಕ. ಓ ಸುವರ್ಣ ಹತ್ತತ್ತು ಸುವರ್ಣ ಅಕ್ಕ ಬಂತು ಹೆಂಗೆ ತಿಳಿಕ್ಯಾರ ಬಿಡಿ. ಅಯ್ಯೋ ಕಿಚ್ಚ ಬಾಸ್ ಸುವರ್ಣ ಅಕ್ಕನ ಹತ್ತತ್ತು ಸುವರ್ಣ ಅಕ್ಕ ಹತ್ತು. ಅನಿಲ್ ಸಿಸ್ ಮಾಡ್ರೆ ಅನಿಲ್ ಬ್ರೋ ಮಾಡ್ರೆ ಬೈ ನಾವು ಅನಿಲ್ ಈ ಕಿಚ್ಚನ ಬೇರೆ ಅನಿಲ್ ಸಿಸ್ ಆಯ್ಡು ಅವರ ಆಪುಣ ನನ್ನ ಬೇಜಾರು ಮಲ್ಪೊಚ್ಚಿ ಅವೇ ಮಂಡೆಗೆ ಹಾಕೊಂಡು వచ్చి ಕಿಚ್ಚ ಬಾಸ್ ಇದ್ದೀರಾ ಕಿಚ್ಚ ಬಾಸ್? ಸ್ಕೇಟಿಂಗ್ ತರಲಿಕ್ಕೆ ಹೋದ್ರಾ? ಎಂತ ಉಪದ್ರವ ಈ ಹುಡುಗನದು. ಸತ್ಯ ಅಪ್ಪ ಅಮ್ಮನ ಕರ್ಕೊಂಡು ಬರಲ್ಲ, ಇನ್ನು ಮುಂದೆ ಫ್ಯಾಮಿಲಿ ಪೂರ್ತಿ ಕರ್ಕೊಂಡು ಬರ್ತೇನೆ. ಆಯಿತು ಕರ್ಕೊಂಡು ಬಾ, ಎಲ್ಲರಿಗೂ ಕೂಡ ತುಳು ಹೇಳಿಕೊಡು ಆಯಿತಾ? ಬೆಂಚ್ ಬಿಸಿ ಮಾಡಲಿಕ್ಕೆ ಕಿಚ್ಚ ನೋಡಿ ದಿವ್ಯಾ ಟೀಚರ್ ಕೇಳ್ತಾ ಇದ್ದಾರೆ ಯಾಕೆ ಸ್ಕೂಲ್ಗೆ ಬರೋದು ಬೆಂಚ್ ಬಿಸಿ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವನು ಬರೋದು ಬೆಂಚ್ ಬಿಸಿ ಮಾಡಲಿಕ್ಕೆ ಬರೋದು, ಒಂದು ಕಲಿಯೋದಿಲ್ಲ ಮಾತ್ರ. ನಾನು ಮೊನ್ನೆಯಿಂದ ಕೊಟ್ಟಿದ್ದೇನೆ, ಇದು ಒಂದು ಬರೋದಿಲ್ಲ. ದಿವ್ಯ ಸಿಸಿ ಹೇಳಿಕೊಟ್ರು, ಅದು ಬರೋದಿಲ್ಲ. ಕಷ್ಟ ಉಂಟಾ ನಿಮಗೆ? ತುಂಬ ಕಷ್ಟ ಉಂಟು. ನೀ ಸುವರ್ಣ ಅಕ್ಕ ಚಾ ಮರಿಯಾರಾಗಿ ಉಂದಿಯರ್ತೀನಿ ಸುವರ್ಣ ಅಕ್ಕ ಅಂದೇರ್ಲೇ ಇದ್ದೀನಿ. ಅನಿಲ್ ಅನ್ನ ಸುವರ್ಣ ಅಕ್ಕ ಪಂದೇರ್ಲೆ ಎಪ್ಪುನು. ಸುವರ್ಣ ಸಿಸಿಯೇರು ಸುವರ್ಣ ಸಿಸ್ ಪೋಯರು ಆರು ಇಜ್ಜಿ ಇರುತ್ತೆ. ಉಡುಪಿ ಸಿಸ್ ಸುವರ್ಣ ಸಿಸ್ ಪೋಯರು ಇಜ್ಜಿರಾರು. ಆರು ಇತ್ತೆ ಹಿಡಿತೆ ಪನ್ಪೇರು ತುಳಿ ಉಳ್ಳಿ ಹಿಡಿತೆ ಪನ್ಪೇರು ಆನ್ಸರ್ ಮಲ್ಪೇರು. ದಾದೆ ಉಡುಪಿ ಸಿಸ್ ದಾದೆ ಸ್ಪೆಷಲಿನಿ ರಾತ್ರಿ ಗೊನಸದು ವೀಡಿಯೋ ಪಾಡ್ದಾರಾ? ಎಂತ ಬಾಲೆ ತಮಾಷೆ ಇಜ್ಜಿ ಅನಿಲನ್ನ ಪೊಕ್ಕಡೇವೆ ಬೇಜಾರು ಮಲ್ಪೊಚ್ಚಿ. ಈ ಕಿಚ್ಚನ ಬೇರೆ ಡಾಯಿನಿ ಕಿಚ್ಚೆ ಇಟ್ಲ ಮಲ್ಪುನು, ಕಿಚ್ಚ ಬೋಸೆ ಮಾಡುದು ಇದೆಲ್ಲ. ಹೆಂಗೆ ತೆಲಿಪುನ ಪಾತ್ರೆ ನೆಂಕಿ ಗೊತ್ತಾಗ ಜಂಚಾತನು. ಅಯ್ಯೋ ಬ್ಯಾಚ್ ಆದರೂ ಬಿಸಿ ಆಗುತ್ತಲ್ಲ. ಹೌದು, ಬೆಂಚ್ ಆದರೂ ಬಿಸಿ ಆಗ್ತದೆ. ಹೌದು, ಸ್ಯಾಮಲ್ ಅವ್ರು ಬಂದರು. ಹಾಯ್ ಅಮ್ಮ ಅಂತ ಹೇಳ್ತಿದ್ದೆ. ಸ್ಯಾಮಲ್ ಅವರೇ, ನೀವು ನನ್ನ ಅಕ್ಕ ಅಂತ ಕರೀರಿ. ನನ್ನ ಮಕ್ಕಳು ನೋಡಿದರೆ ಅವರಿಗೆ ನನ್ನನ್ನು ಯಾರು ಕೂಡ ಅಮ್ಮ ಅಂತ ಕರಿಬಾರ್ದು. ಮಕ್ಕಳು ನೋಡಿದರೆ ಬೈತಾರೆ ಈಗ ನಿಮಗೆ. ನನ್ನ ಅಕ್ಕ ಅಂತ ಕರೀರಿ ಆಯಿತಾ? ಸ್ಯಾಮಲ್ ಅವರೇ, ಕಾಫಿ ಆಗಲಿಲ್ಲ. ಕಾಫಿ ಆಯಿತು. IPL ಅವ್ರು ಬಂದು ಇದುವೇ ಪಾಕದ ಲೋಕ ಎಂತ ಇದು IPL. ಹಾಯ್, ಗುಡ್ ಈವ್ನಿಂಗ್ IPL ಅವರೇ. IPL ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್. ನೋಡಿ IPL ಅವರೇ, ಇಲ್ಲಿ ಉಡುಪಿ ಸಿಸ್ಸಿದ್ದಾರೆ, ಅವರಿಗೊಂದು ಗಿಫ್ಟ್ ಕೊಡಿ ಆಯಿತಾ? ಮತ್ತು ಅನಿಲ್ ಸುವರ್ಣ ಇದ್ದಾರೆ, ಅವರಿಗೊಂದು ಗಿಫ್ಟ್ ಕೊಡಿ. ಮತ್ತು ಜಸ್ಟ್ ಸಿಸ್ಸಿದ್ದಾರೆ, ಅವರಿಗೊಂದು ಗಿಫ್ಟ್ ಕೊಟ್ಟು ಬನ್ನಿ. ಎಲ್ಲರಿಗೂ ಗಿಫ್ಟ್ ಕೊಟ್ಟು ಬನ್ನಿ. ಗಿಫ್ಟ್ ಕೊಟ್ಟು. ಹೌದಾ, ಎಷ್ಟು ವರ್ಷ ಹಾಸನ ಅವರೇ ನಿಮಗೆ? ಸ್ಯಾಮ್ಯುಯಲ್ ಅವರೇ, ಎಷ್ಟು ವರ್ಷ ನಿಮಗೆ? 10 ವರ್ಷವಾ? ಹೌದಾ, ಅಕ್ಕ ಅಂತ ಕರಿಬಾರ್ದಾ? ನೀವು ನನಗಿಂತ ಚಿಕ್ಕ ಅಲ್ಲ. ಅಮ್ಮ ನಾನು ದೇವರಾಣೆ ಬೆನ್ನೆ ಕದಿಲ್ಲಮ್ಮ. ಎಂತ ಕಿಚ್ಚಬು ಇಲ್ಲಿ ನೋಡು ಕಿಚ್ಚ ಬಾಸ್, ನಿಮ್ಮ ಜೊತೆಗೆ ಕಲಿತ ಮಕ್ಕಳೆಲ್ಲರೂ ಪಾಸ್ ಆಗಿ ನೆಕ್ಸ್ಟ್ ಕ್ಲಾಸ್ ಹೋಗ್ತಾರೆ. ನೀವು ಮಾತ್ರ ಅದೇ ಬೆಂಚ್ ಅದೇ ಕ್ಲಾಸ್ ಅಲ್ಲಿಯೇ ಕೂತ್ಕೊಳ್ತೀರ ಕಿಚ್ಚ ಬಾಸ್. ಹೌದು ಕಿಚ್ಚ ಬಾಸ್, ದಿವ್ಯಾ ಟೀಚರ್ ಹೇಳಿದ್ದು ಸರಿಯಾಗಿದೆ. ಜಸ್ಟ್ ಸಿಸ್ ಡನ್, ರಿಟರ್ನ್ ಪ್ಲೀಸ್. ಜಸ್ಟ್ ಸಿಸ್ ಇರೆಗೆ IPL ಗಿಫ್ಟ್ ಕೊಡ್ತೀರಿಗೆ, ರಿಟರ್ನ್ ಮಲ್ಪ್ಲೇವೇ. ಹೌದಾ, 22 ವಯಸ್ಸು ಅಲ್ವಾ? ಅಕ್ಕ ಅಂತ ಕರೀರಪ್ಪ, ಅಕ್ಕ ಕರೀರಿ. ಸ್ಯಾಮಲ್ ಅವರೇ, ಅಕ್ಕ ಕರೀರಿ. ಓಕೆ,
ನಿಮ್ಮ ವಯಸ್ಸಿನ ನನಗೆ ಅತ್ತೆ ಮಗ ಇದ್ದಾನೆ, ಅವನ ಅಕ್ಕ ಕರೆಯುವುದು ನನ್ನನ್ನು. ಓ ಹೌದಾ, ಓಕೆ ಓಕೆ ಪರವಾಗಿಲ್ಲ, ಸರಿ ಅಮ್ಮ ಅಂತ ಕರೀರಿ. ನೀವು ಅಕ್ಕ ಅಂತ ಬರೋದಿಲ್ಲ, ನೀವು ಅಮ್ಮನೇ ಅಂತ ಕರಿ. ಓಕೆ ಓಕೆ ಅಮ್ಮ ಅಂತ ಕರೀರಿ. ಓಕೆ ಅಮ್ಮ, ನಾನು ಎಲ್ಲ ಹೆಣ್ಣುಮಕ್ಕಳು ಅಮ್ಮ ಎಂದಿದ್ದಾರೆ. ಓಕೆ 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 ಅಮ್ಮ ಅಂತ ಕರೀರಿ. ಓಕೆ IPL 9-10 ಗಿಫ್ಟ್ ಅಮ್ಮ ಅಂತ ಕರಿಬೋದು, ಆದರೆ ನನ್ನ ಹಸ್ಬೆಂಡ್ ಎಲ್ಲ ನೋಡಿದರೆ ಏನು ಹೇಳ್ತಾರೋ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು. ಆಯಿತಾ? ಉಡುಪಿ ನಾಯಕ್ ಚಾನಲ್ IPL 9-10 ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಉಡುಪಿ ಸಿಸ್ ಅವರು IPL ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ನೋಡಿ, ನೀವು ಉಡುಪಿ ಸಿಸ್ಗೆ ರಿಟರ್ನ್ ಮಾಡಿ. IPL ಅವರೇ, ಸ್ಯಾಮ್ಯುಯಲ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾರೆ. ಎಲ್ಲರಿಗೆ ಹೋಗಿ ಕಮೆಂಟ್ ಹಾಕಿದ್ದೀರಲ್ಲ IPL ಅವರೇ, ಕಮೆಂಟ್ ಹಾಕಿದ್ದೀರಾ? ಕಮೆಂಟ್ ಹಾಕಿ ಬನ್ನಿ. IPL ಅವರೇ 911 ಆಯಿತು ನಿಮಗೆ. ಅನಿಲಣ್ಣ ಉಲ್ಲಾರ, ಅನಿಲಣ್ಣ IPL ಗೊಂದು ಸಬ್ ಮಲ್ಪಲೆ, IPL ಇರಿಗೆ ಮಲ್ಪೇರು. ಓಕೆ, ಒಂದು ಸಾಂಗ್ ಆಡಿ ಮತ್ತೆ ಪಾಸ್ ಮಾಡೋಣ. ಯಾರು ಸಾಂಗ್ ಆಡೋದು? ಇದು ನಾನಾ? ಯಾವುದು ಆಡಬೇಕು ಸಿಸ್, ನೀವು ಹೇಳಿ. ಈಗ ಹೇಳಿದೆ, ಇನ್ನು ಮೇಲೆ ಸಾಂಗ್ ಆಡೋದಿಲ್ಲ ಅಂತ. ಹಾಯ್ ಬಾಲೆ ಅಂತ ಸಿಸ್. ಅನಿಲ್ ಸುವರ್ಣ, ಅನಿಲಣ್ಣ IPL ಗೊಂದು ಗಿಫ್ಟ್ ಕೊಡಲಿ, ರಿಟರ್ನ್ ಮಲ್ಪಿರಾರು. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮ್ಮ, ನಾನು ಏಕೆ ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಅಪ್ಪನ ಅಮ್ಮನ ಕಳೆದುಕೊಂಡೆ. ಅಮ್ಮ, ನಾನು ಹುಟ್ಟಿದಾಗ ಅಮ್ಮನ ಮುಖ ನೋಡಲಿಲ್ಲ. ಅಮ್ಮ ನಿಮ್ಮ ಎಲ್ಲ ಮಕ್ಕಳ ಮುಖದ ನನ್ನ ಅಮ್ಮ. ಓಕೆ ಓಕೆ ಸ್ಯಾಮಲ್ ಅವರೇ, ಅಮ್ಮ ಅಂತ ಕರೀರಿ, ಪರವಾಗಿಲ್ಲ. ಓಕೆ ಓಕೆ ಅಮ್ಮ ಅಂತ ಕರಿ. ಓಕೆ ಅನಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅನಿಲ್ ಅಂತ ಹೇಳ್ತಾರೆ. ಜಸ್ಟ್ ಸಿಸ್ ಏತ ಪೊರ್ತು ಲೈವ್ ಉಂಡು ಆಡಿ ನನಗೆ 10 ನಿಮಿಷ ಒಪ್ಪುನು. ನಾನು ಚೂರು ಲೇಟ್ ಬೈದೀನಿ, ಆಯ್ನು ಕರೀದಂಡಿ. ಅನಿಲ್ ಸುವರ್ಣ ಡನ್. IPL ಅವರೇ, ನೀವು ನನಗೆ ಗಿಫ್ಟ್ ಕೊಟ್ಟಿದ್ದೀರಾ? ನಂದು ವಿಡಿಯೋಗೆ ಹೋಗಿ ಕಮೆಂಟ್ ಹಾಕಿ, ನನಗೆ ಒಂದು ಗಿಫ್ಟ್ ಕೊಡಿ. ನೋಡಿ ಟೀಚರ್ ಅಂತ ಹೇಳ್ತದೆ. ಎಂತ ನೋಡುದು ನೋಡಿ ನೆಗಡಿ ಸಾಕಾಯಿತು ನನಗೆ. ಎಲ್ಲಿ ಗಂಟಲು ನೋವು ಇವತ್ತು, ನಾಳೆ ಮದ್ದಿಗೆ ಹೋಗ್ಬೇಕಂತ ನಾನು. ಅನಿಲ್ ಸುವರ್ಣ IPL 912 ಡನ್ ಅಂತ ಹೇಳ್ತಿದ್ದಾರೆ. ಸಾಂಗ್ ಹೇಳಿ ಮಲಗಿದ್ದೇನೆ ಪಾಸನ್. ಸಾಂಗ್ ಕೇಳಿ ಮಲಗಿದ್ದೇನೆ ಪಾಸನನ್ನು ಎಂತ ಕಿಚ್ಚ ಬಾಸ್ ಅದು ಮೆಸೇಜ್. ಕಿಚ್ಚ ಬಾಸ್ ಡನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ಸ್ವರ ಕೂಡ ಚೇಂಜ್ ಆಯಿತು. ಕಿಚ್ಚ ಬಾಸ್ IPL ಅವ್ರು ನಿಮಗೆ ಡನ್ ಅಂತ ಹೇಳ್ತಾರೆ. ನೀವು ರಿಟರ್ನ್ ಮಾಡಿ ಆಯಿತಾ? ಥ್ಯಾಂಕ್ ಯು ಅನಿಲ್ ಸುವರ್ಣ ಅವರಿಗೆ ಕೂಡ ರಿಟರ್ನ್ ಮಾಡಿ. ಅಮ್ಮ, ನೀವು ಬೇಕಾದ್ರೆ ನನ್ನ ಲೈವಲ್ಲಿ ನೋಡಿ. ಅಮ್ಮ, ನಾನೆಲ್ಲ ಹೆಣ್ಣು ಮಕ್ಕಳು ಅಮ್ಮ ಎಂದಿಗೂ. ಓಕೆ ಸ್ಯಾಮ್ಯುಯಲ್ ಅವರೇ, ಅಮ್ಮ ಅಂತ ಕರೀರಿ, ನಾನು ಪರ್ಮಿಷನ್ ಕೊಟ್ಟಿದ್ದೇನೆ. ಓಕೆ ಥ್ಯಾಂಕ್ ಯು. ನೀವು ಬನ್ನಿ, ದಿನಾಲು ಲೈವಿಗೆ ಬನ್ನಿ ಆಯಿತಾ? ಅಮ್ಮನಿಗೆ ಸಪೋರ್ಟ್ ಮಾಡಿ. ಓಕೆ. ಅಯ್ಯೋ ದೇವರೇ, ಸಾಂಗ್ ಹಾಕಿ ಆದರೆ ನಿದ್ದೆ ನಿದ್ದೆ ಮಾಡೋಕ್ಕೆ ಕ್ಲಾಸ್ ಬರೋದು ಹೋಗಿ ಕ್ಲಾಸ್ ಹೊರಗಡೆ ಹೊರಗಡೆ ಉಂಟು ಚಾಯ್ ಈ ಫ್ಯಾಮಿಲಿ ಫುಲ್ ಲೆತ ಬರ್ಪೆ. ದಿವ್ಯಾ ಸಿಸ್ ಹೊರಗಡೆ ನಿಲ್ಲಿಸಬೇಡಿ, ಅವನ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು ಬರ್ತಾನೆ. ಇನ್ನು ನಿಲ್ಲಲಿಕ್ಕೆ ಜಾಗ ಇಲ್ಲ ಅವರಿಗೆ. ಏತು ಪೊರ್ತುಲ್ಲರ್ ಸಿಸ್ ಒಂದು 5 ನಿಮಿಷ ದಾಯಿ ಅನಿಲಣ್ಣ ದಾದಾನ್ ಪೋಪರ ಇರು ಒಂದು 5-10 ನಿಮಿಷ ಆತೆ. ಮೇರೆ IPL ದಾರ ಬರ್ತಿರತ್ತೆ, ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಿಬಿಡತ್ತೆ. ಸ್ಯಾಮಲ್ ಅವರೇ, ಅಂದವಿಲ್ಲದೆ ಆಸೆಯ ಹುಟ್ಟದು, ಆಸೆಗೆ ಸ್ವಾಗತ. ಆಸೆಯಿಲ್ಲದೆ ಆನಂದ ಹುಟ್ಟದು, ಆನಂದವೇ ಅಂಕಿತ. ಮತ್ತೆ ಬರೋದಿಲ್ಲ, ನನಗೆ ಬರೋದಿಲ್ಲ. ಬೇಡುತ್ತಾ ಆಸರಿಗೆ ಹುಟ್ಟಿ ಬರೋ ಅಪ್ಪುಗೆಯ ಸವಿಯುತ್ತಾ ಅಪ್ಪುಗೆಗೆ ಹುಟ್ಟಿ ಬರೋ ಈ ಅನುಭವ ತಕದಿಮಿತ ನನ್ನ ಹೃದಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ಯಾಮ್ಯುಯಲ್ ಅವರು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ನಿಲ್ಲಿ ಕ್ಲಾಸ್ ಹೊರಗೆ ಹೋಗಿ ಅಂತ ಹೇಳ್ತಿರಲ್ಲ, ಲೈವ್ ಓನರ್ಗೆ ಕಂಪ್ಲೇಂಟ್. ಅಯ್ಯೋ ದೇವರೇ, ಲೈವ್ ಓನರ್ ನಾನೇ ಅಪ್ಪ, ಯಾರಿಗೆ ಕಂಪ್ಲೇಂಟ್ ಮಾಡ್ತೀನಿ? ಅಂದವಿಲ್ಲದೆ ಆಸೆ ಹುಟ್ಟದಂತ ಹೇಳ್ತಾ ಇದ್ದಾರೆ ನಮ್ಮ ಸ್ಯಾಮ್ಯುಯಲ್ ಅವರು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ.
ಬೇರೆ ಪದ್ಯ ಇಲ್ವಾ ಸ್ಯಾಮೋಲ್ ಅವರೇ? ಬೇರೆ ಇದ್ರೆ ಹಾಕಿ ಒಂದು ನೋಡುವ. ನಮ್ಮ ಮತ್ತೆ ಅನಿಲ್ ಸುವರ್ಣ ಪಾತಿರ್ಲೆ ಕೇನುಜೆ ಪಾತಿರ್ನಾ ಅನಿಲಣ್ಣ ಕೇನುಜ. ಓ ಅನಿಲಣ್ಣ, ಸ್ಯಾಮೋಲ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹಾಸನ್ ಅವರು, ಹಾಂ ಹಾಸನ್ ಅವರೇ, ಸೌಮ್ಯ ರಾಜೇಶ್ ಅವರು ಹಾಸನ್ ಅವರನ್ನು ಕರೀತಾ ಇದ್ದಾರೆ ನೋಡಿ. ಸ್ಯಾಮೋಲ್ ಅವರನ್ನು ಸೌಮ್ಯ ಅವರು ಕರೀತಾ ಇದ್ದಾರೆ. ಬಾಲೆ ಲೈವ್ ಆನ್ ಅಪ್ಪುಜಿ, ಲೈವ್ ಬಂದಾಳ ಸ್ಯಾಮೋಲ್ ಅವರೇ? ಸಪೋರ್ಟಿಂಗ್ ಮೆಸೇಜ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸ್ಯಾಮೋಲ್ ಅವರೇ. ಕೇನುಂಡೆ ಅನ್ನಪ್ಪ ವಾಯ್ಸ್. ಉಡುಪಿ ನಾಯಕಿ ಯಾನು ಉಲ್ಲೆ ಮಿತ್ತುಡು ಇರು ಹೋಲ್ ಮಿತ್ತುಲ್ಲ ಎಂಕ ತೋಜಾರಿ ಸಿಸ್ ಎಂಕ ತೋಜಾರೆ. ಉಡುಪಿ ಸಿಸ್ಗೆ ಕೂಡ ಕೊಡಿ ಆಯ್ತಾ ಗಿಫ್ಟ್ ಎಲ್ಲ. ಅನಿಲ್ ಸುವರ್ಣ ದಾದಾಂಡು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಸ್ಯಾಮೋಲ್ ಅವರು. ಅನಿಲ್ ಸುವರ್ಣ ಉಡುಪಿ ಸೀಸ್ ಪರೊಂದುಲ್ಲೆ. ರಾಜೇಶ್ ಅವರು ಕಿಚ್ಚ ಬಾಸ್ ಗಂಟಲಲ್ಲಿ ಕಿಚ್ ವಿಕ್ಸ್ ಮಾತ್ರೆ ತಗೊಳ್ಳಿ, ಕಿಚ್ಕಿದ್ದೊರಗೊಳಿಸಿ ರಂಗೋಲಿ. ಎಂಥ ರಂಗೋಲಿ? ಹೌದು ಕಿಚ್ಚ ಬಾಸ್, ನೆಗಡಿ ಈಗ ದೊಂಡೆಯಲ್ಲಿ ಕಿಚ್ ಆಗ್ತಾ ಇದೆ. ಉಡುಪಿ ಸಿಕ್ಸ್ ಚಾಪರ್ಯರ್ ಅಂತ ಕೇಳ್ತಾ ಇದ್ದಾರೆ. ಬ್ರಹ್ಮ ತೋಚಿದ್ದು ಬಿಚ್ಚುತ್ತ ನಮ್ಮ ಮರ್ಮ ಕಂಡವರು ಇಲ್ಲಿ ಯಾರಮ್ಮ? ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಕುಡಿಯಂತೆ. ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಮೇಲಂತೆ. ಚಿತ್ರ ವಿಚಿತ್ರ ಕಣೆ ಲೋಕವೇ. ಹೌದೌದು, ಲೋಕ ಚಿತ್ರ ವಿಚಿತ್ರ ಇಲ್ಲದಿದ್ದರೆ ಕೂಡ ಯಾರಿಗೆ ಬೇಕು ಈ ಲೋಕ? ಸ್ಯಾಮೋಲ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಬೇರೆ ಇಲ್ವಾ ಪದ್ಯ ಸ್ಯಾಮೋಲ್ ಅವರೇ? ಸ್ಕ್ರೀನ್ ವಿಡಿಯೋ ಮಲ್ತು ಕಡಪುಳ್ಳೆ ತೂಪೆ ಸ್ಕ್ರೀನ್ ವಿಡಿಯೋ ಮಲ್ತು ದಾದೆ ಜಸ್ಟ್ ವಿಡಿಯೋ. ಟೀಚರ್ ಪಿಂಕಿದು ಕಾಲ್ ಬಂದಿತ್ತು. ಒಬ್ಬ ಸಿಂಪಲ್ ಬಾಯ್ ಬಂದ್ರಾ? ಹೌದಾ, ಇಷ್ಟು ಹೊತ್ತು ಪಿಂಕಿ ಹತ್ರ ಮಾತಾಡ್ತೇನೆ ಇದ್ದದ್ದ. ಎಂಕ ಬಡ ಹಾಪುಂಡು ಪೋದು ಬಲೆ ಅನಿಲಣ್ಣ ಪೋದು ಬಲೆ ಒಂದು ಮೇಲೆ ಬರ್ತೇರು. ಸಿಂಪಲ್ ಬಾಯ್ ಬರ್ತೇರು ಒಂದು 20 ನಿಮಿಷ. ಸ್ಯಾಮೋಲ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದೆ. ಥ್ಯಾಂಕ್ ಯು ಸ್ಯಾಮೋಲ್ ಅವರು, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಮೆಸೇಜಲ್ಲಿದ್ದೀರಾ. ಇಷ್ಟು ದೊಡ್ಡ ಸಪೋರ್ಟಿಂಗ್ ಮೆಸೇಜ್ ಹಾಕುವಾಗ ನಾನೀಗ ಲೈವ್ ಎಂಡ್ ಮಾಡಬೇಕಾಗ್ತದೆ. ಸಿಂಪಲ್ ಬಾಯ್ ಏನು ಡಿಲೀಟ್ ಮಾಡಿದ್ದು? ಸಿಂಪಲ್ ಕಾಕ ಲೈವ್ ಹೋಗೋಕೆ ಉಂಡು ಓಕೆ ಅನಿಲ್ ಯಾನ್ ಪೋಪೆ ಬಾಯ್ ದುರ್ಗಾ ಸಿಸ್ ಬಾಯ್ ಆಲ್ ಪನೊಂದುಲ್ಲೇರು ಒಂತೆ ಉಂತು ಬಾಲೆ ಪನೊಂದುಲ್ಲೇರು. ಪಿನ್ನೆ 8 ಗಂಟೆಗೆ ಲೈವ್ ಟೀಚರ್. ಅಯ್ಯೋ ದೇವಾ ಎಂತದ, ಪಿನ್ನೆ 8 ಗಂಟೆಗೆ ಲೈವ್ ಉಂಟಾ? ಹೌದೌದು, ಅವಳು ಪ್ರಪೋಸ್ ಮಾಡಿದ್ದು ನಿನಗೆ. ಆಯ್ತಾಯ್ತು, ಮತ್ತೆ ಯಾಕೆ ಬಂದದ್ದು? ಅಲ್ಲಿ ಇರಬೇಕಿತ್ತಲ್ಲ ನಿಮಗೆ. ಮತ್ತೆ ಕ್ಲಾಸ್ ಯಾಕೆ? ಅವನೊಂದು ಈ ಕಿಚ್ಚ ಉಂಟಲ್ಲ, ಈ ಪೇರೆಂಟನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿ ಎಲ್ಲ ಸಂಬಂಧದವರನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ, ಗೊತ್ತುಂಟ ನಿಮಗೆ. ಐ ಡಿ ಸಿಂಪಲ್ ಎಂಥದ್ದು ಏತ್ ಐ ಡಿ ಸಿಂಪಲ್ ಕೇನುಂಡತೆ ಇದೇ ಐ ಡಿ ಪನೊಂದುಲ್ಲೇರು. ಇದೇ ಐಡಿಯಲ್ಲಿ 8 ಗಂಟೆಗಾ? ಯಾರೂ ಕಾಣದ ಗಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಯಾರು ಕಾಣದ ಸಪ್ತ ಸಾಗರ ಗೊತ್ತ ಚೆಲುವೆ, ಆರು ಕಾಲದ ಹರಡುವ ಹೂವು ಗೊತ್ತ ಚೆಲುವ. ಹೇಳಿಬಿಟ್ಟರೆ ಕೆಳಬಲ್ಲೆ, ಮನಸ್ಸು ಕೊಟ್ಟರೆ ಹೇಳಬಲ್ಲೆ. ರತ್ತೋ ಬಿತ್ತೋ ಕಿಚ್ಚ ಬಾಸ್ ನಗರ್ತಾ ಇದ್ದಾರೆ. ಯಾರು ಕಾಣದ ಸಪ್ತ ಸಾಗರ ಓದಿದೆ ಎಲ್ಲ ಮೆಸೇಜೆಲ್ಲ ಸ್ಕಿಪ್ ಆಯಿತು. ಇನ್ನು ಲೈವ್ ಎಂಡ್ ಮಾಡ್ತಾಯಿದ್ದೆ. ನಾಳೆ ಎಲ್ಲರೂ ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಜಸ್ಟ್ ವಾಚ್ ತಿಳಿತೊಂದು ದಾದಾಂಡಿಯೇ ಯಾನ ಕುಂಟುಗೆ ಇಸ್ತ್ರಿ ಮಾಡೋದಿಲ್ಲ ಮೆಲ್ಲ ಉಡುಪಿ ಸೀಸ್ಕೊಂಡು ಇಸ್ತ್ರಿ ಪಾಡ ಮೆಲ್ಲ. ಈ ಕಿಚ್ಚನ ಬೇರೆ ತೆಲ್ತಿದ್ದು ಇಸ್ತ್ರಿ ಪಾಡ್ಲೆ ಜಾಗ್ರತೆ. ಕಿಚ್ಚನ ಬೇರಡ ಆಪುಜಿ ಮೂಲು. ಸಿಂಪಲ್ ಬಾಯ್ ಪೋಯರಾ ಟೀಚರ್ ಕಿಚ್ಚನ್ ಎಂತವಾ ಸಿಂಪಲ್ ಬಾಯ್ ಬ್ಯಾಡ್ ವರ್ಡ್ಸ್ ಬೇಡವಾ ಸಿಂಪಲ್ ಬಾಯ್. ಚಾ ಕಾಫಿ ಪರೊಂದು ಪರ್ಪುನ ಇದೆಯಾ?
ಚಾ ಕಾಫಿ ಪರ್ಪುಜರಿಗೆ ಯಾರು ಸಿಂಪಲ್ ಬಾಯ್ ನಾನು ಲೈವ್ ಎಂಡ್ ಮಾಡ್ತೀನಿ ಆಯ್ತಾ ಹಿರಿಯನ ಚಾಂಡ ಅಂದರೆ ಹಿರಿಯನ ಚಾಣಕ್ಕೆ ಇರೋದಿಲ್ಲ ಸಿಂಪಲ್ ಬಾಯ್ 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 ಸಿಂಪಲ್ ಬಾಯ್ ಮತ್ತೆ ಬರ್ತೀನಿ ಆಯ್ತಾ ಟೀಚರ್ ನನಗೆ ರಜೆ ಕೊಟ್ಟಿದ್ದೇನೆಯಾ ರಜೆ ಕೊಟ್ಟಿದ್ದೀನಿ ನಾಳೆ ಬಾ ಆಯ್ತಾ ಬೆಳಿಗ್ಗೆ 8 ಗಂಟೆಗೆ ಬಾ ಒಳ್ಳೆ ಅನಿಲ್ ಪನದುಲ್ಲೇರು ಕಿಂಗ್ ಟೀಚರ್ ಬಾಯ್ 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 ಓಕೆ ಬಾಯ್ ಬಾಯ್ ಎವ್ರಿ ಒನ್ ಓಕೆ ಸರಿ ಓಕೆ ಅಮ್ಮ ಬಾಯ್ 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 ಸ್ಯಾಮಲ್ ಬಾಯ್ ಓಕೆ ಬಾಲೆ ಬಾಯ್ ಹೊಡೆದದ್ದು ಯಾಕೆ ಹೊಡೆದದ್ದು ಕಿಚ್ಚ ದಿವ್ಯಾ ಸಿಸ್ ಈಗನ ಕಿಚ್ಚ ಯಾಕೆ ಹೊಡೆದದ್ದು ಹೇಳ ಈ ಕಿಚ್ಚನ ಉಪದ್ರವದಲ್ಲಿ ಆಗುದಿಲ್ಲ ಮಾರ್ರೆ ಕಿಚ್ಚ ಯಾಕೆ ಅವನಿಗೆ ಹೊಡೆದದ್ದು ಈ ಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಕೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳುವ ದೊರೆಗೆ ಪದಮಾಲೆ ಲಾಲಿ ಶ್ಯಾಮಲ್ ಅವರೇ ಅದು ಇದುಂಟು ಮಿಸ್ಟೇಕ್ ಉಂಟಲ್ಲಿ ಅದರಲ್ಲಿ ಅಕ್ಷರದಲ್ಲಿ ಏನು ಎಂಥ ಟೀಚವ ನಿಮ್ಮದು ಪೆಟ್ಟಲ್ಲಿ ಉಂಟಲ್ಲ ನಾನಿಲ್ಲಿ ನನ್ನ ಗಂಟಲು ನೋವು ಸ್ಟಾರ್ಟ್ ಆಗಿದೆಯಾ ಸಿಂಪಲ್ ಬಾಯ್ ಬಾಯ್ ನಾಳೆ ಬನ್ನಿ ಆಯಿತಾ ಸಿಂಪಲ್ ಬಾಯ್ ಬೆಳಿಗ್ಗೆ ಉಂಟು ಲೈವ್ ನಾಳೆ ಎಲ್ಲರೂ ಬನ್ನಿ ಆಯ್ತಲ್ಲ ಲೈವ್ಗೆ ನಾಳೆ ಬಂದು ಸಪೋರ್ಟ್ ಮಾಡಿ ದೇವರ ಮೆಸೇಜ್ ಒಡೆಬಿಟ್ಟು ಪೋತು ಮಾರೆ ಇಂಕ್ಲೂತು ಸ್ಕೂಲ್ ಹೋದರೆ ಪುರುಸತಿಜ್ಜಿ ಬಾಯ್ 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 ಎವ್ರಿ ಒನ್ ಎಲ್ಲರಿಗೂ ಕೂಡ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓಕೆ ಥ್ಯಾಂಕ್ ಯು ಸ್ಯಾಮಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೆಸೇಜ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾಳೆ ಬೆಳಿಗ್ಗೆ 8 ಗಂಟೆ 8 ಕಾಲಿಗೆ ಲೈವ್ ಉಂಟು 8 ಕಾಲಿಗೆ 8 ಗಂಟೆಗೆ ಬರ್ತೇನೆ ಹೆಚ್ಚಿನ ಅಂಶ ಲೈವ್ಗೆ 8 ಗಂಟೆಗೆ ಬರ್ತೇನೆ 9 ಗಂಟೆ ತನಕ ಮತ್ತು ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ ಓಕೆ ಬಾಯ್ ಬಾಯ್ ಎವ್ರಿ ಒನ್ ಬಾಯ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್